ಖಾದರ್ ಸರ್ ಅವರು ಅವರ ಶಾಸಕರ ಭವನದ ಮೇಲೆ ಒಂದು ಫ್ಲೋರನ್ನು ನಮಗೆ ಕೊಟ್ಟುಬಿಟ್ಟಿದ್ದಾರೆ. ಅದನ್ನು ರಿನಿವೇಷನ್ ಮಾಡಿದ ನಂತರ ಪ್ರತಿ ಇಲಾಖೆಗಳ ಅದಕ್ಕೆ ಸರ್ನ ಬೆಂಬಲ ನಮಗೆ ಬೇಕು. ಪ್ರತಿ ಇಲಾಖೆಗಳನ್ನು ಅಲ್ಲಿ ತಂದು ನಾವು ಜನರೊಂದಿಗೆ ಅವರ ನಿರಂತರ ಸಂಪರ್ಕ ಅಂದರೆ ಲೈವ್ ಮುಖಾಂತರ ಅವರನ್ನು ಮಾತುಕತೆ ಮಾಡಿಸಿ ಅವರ ಸಮಸ್ಯೆಗೆ ಸ್ಪಂದನೆ ಮಾಡುವಂತಹ ಒಂದು ಕಾರ್ಯವನ್ನು ಮಾಡಲಿಕ್ಕಿದ್ದೇವೆ. ಆ ಸಂದರ್ಭದಲ್ಲಿ ನಾವು ಸರ್ ಹತ್ರ ಬರ್ತೇವೆ. ಆದ್ದರಿಂದ ಈಗ ಅವರಿಗೆ ತಡವಾದ್ರಿಂದ ಅವರು ಉದ್ಘಾಟನಾ ಭಾಷಣ ಒಂದು ಮಾಡಬೇಕಂತ ಕೇಳ್ಕೊಳ್ತೇವೆ. ಒಂದು ನಿಮಿಷ ಸ್ವಾಗತ ಮಾಡಿಬಿಡ್ತೇನೆ. ಸ್ವಾಗತ ಬಾಕಿ ಅವರಿಗೆ ಸ್ವಾಗತ. ಓಕೆ. ಮಾನ್ಯ ಜಿಲ್ಲಾಧಿಕಾರಿಯವರು ತಮ್ಮ ಉದ್ಘಾಟನಾ ಮಾತನ್ನು ಈಗ ನಮ್ಮ ಜೊತೆಗೆ. ಸರ್ ದೀಪ ಬೆಳಗಿಸಿ. ಉಳ್ಳಾಲ ವಲಯ ತಾಲೂಕು ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರು ದಯವಿಟ್ಟು ವೇದಿಕೆಗೆ ಬನ್ನಿ. ಅನ್ಸರ್ ಇನೋಳಿಯವರು ದಯವಿಟ್ಟು ಬನ್ನಿ. ಪುಂಡಿಕಾಯಿಯವರು ಬನ್ನಿ. ಎಲ್ಲರೂ ವೇದಿಕೆ ಬನ್ನಿ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಿಕಾ ಮಿತ್ರರೇ, ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳೇ, ತಾಲೂಕಾ ಘಟಕವನ್ನು ಪ್ರಾರಂಭ ಮಾಡುವಂಥ ಈ ಉದ್ಘಾಟನಾ ಸಮಾರಂಭದಲ್ಲಿ ಉಳ್ಳಾಲ್ ತಾಲೂಕಾ ಘಟಕದ ಪತ್ರಕರ್ತ ಸಂಘದ ಎಲ್ಲ ಪದಾಧಿಕಾರಿಗಳೇ, ಅದರ ಎಲ್ಲ ಪತ್ರಕರ್ತ ಮಿತ್ರರೇ, ಬಂದಿರುವಂಥ ಸಾರ್ವಜನಿಕ ಬಾಂಧವರು ಎಲ್ಲರಿಗೂ ನಮಸ್ಕಾರ. ಪ್ರಥಮವಾಗಿ ಈ ಒಂದು ಉಳ್ಳಾಲ ತಾಲೂಕಾ ಘಟಕವನ್ನು ಇವತ್ತು ಪ್ರಾರಂಭ ಮಾಡ್ತಾ ಇರುವಂಥ ಈ ಒಂದು ಶುಭ ಅವಕಾಶದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪತ್ರಕರ್ತರ ಸಂಘವು ನೀವೆಲ್ಲರೂ ಸದಸ್ಯರುಗಳನ್ನಾಗಿ ಭಾರಿ ಜವಾಬ್ದಾರಿಯುತ ಒಂದು ಪತ್ರಕರ್ತರ ಕರ್ತವ್ಯವನ್ನು ನಿಭಾಯಿಸುವುದರ ಜೊತೆಗೆ ಸಾಮಾಜಿಕ ಒಂದು ಕಾಳಜಿಯನ್ನು ವಹಿಸಿಕೊಂಡು ಹಲವಾರು ಕೆಲಸಗಳನ್ನು ಮಾಡ್ತಾಯಿದ್ರಿ. ಈಗಾಗಲೇ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕೂಡ ಕರೆತಂದಿದ್ದೀರಿ. ಅಂಥ ಕೆಲಸವನ್ನು ನೀವೆಲ್ಲ ಮಾಡ್ತಾ ಇರುವಂಥದ್ದಕ್ಕೆ ಅಭಿನಂದನೆಗಳು ಸಹ ನಾನು ನಿಮಗೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ಒಂದು ಉಳ್ಳಾಲ್ ತಾಲೂಕು ಘಟಕವನ್ನು ಪ್ರಾರಂಭ ಮಾಡುವಾಗಲೇ ಈಗ ಪ್ರಾರಂಭದ ಸಮಾರಂಭದಲ್ಲೇ ಈಗಾಗಲೇ ನಾವು ಏನೇನು ಕೆಲಸಗಳನ್ನು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಚಿತ್ರವನ್ನು ನಮಗೆ ತೋರಿಸಿದ್ದೀರಾ. ಇದು ನಿಮ್ಮ ದೃಷ್ಟಿಕೋನ ಹೇಗಿದೆ, ಮುಂದೆ ನೀವು ಇದನ್ನು ಯಾವ ಮಟ್ಟದಲ್ಲಿ ಮಾಡ್ತೀರಿ ಅನ್ನುವಂಥದ್ದು ಇದರಿಂದ ಎದ್ದು ಕಾಣ್ತಾ ಇದೆ. ಅದರಿಂದ ಅದರಲ್ಲೂ ಸಹ ನೀವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಾರ್ವಜನಿಕ ಕೆಲಸಗಳಲ್ಲಿ, ಸಾಮಾಜಿಕ ಕಾಳಜಿ ಇರುವಂಥ ಕೆಲಸಗಳಲ್ಲಿ ಮುತುವರ್ಜಿ ವಹಿಸಿ ಅದನ್ನು ನಮಗೂ ಸಹ
ಸಹಕಾರವನ್ನು ನೀಡಬೇಕು. ನಮ್ಮ ಆಡಳಿತ ವತಿಯಿಂದ ಎಲ್ಲ ರೀತಿಯ ಸಹಕಾರ ಮತ್ತು ಹೊಂದಾಣಿಕೆ ನಿಮ್ಮೊಂದಿಗೆ ಇಂಥ ಕೆಲಸಗಳಲ್ಲಿ ಸದಾಕಾಲ ಇರುತ್ತೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಿಮಗೆ ಮುಂದಿನ ಕೆಲಸ ಕಾರ್ಯಗಳು ಉತ್ತಮ ರೀತಿಯಲ್ಲಿ ಆಗಲಿ ಅಂತ ಆಶಿಸ್ತಾ, ಈಗ ಏನು ಒಂದು ಗ್ರಾಮ ಸಂಪರ್ಕ ಅಭಿಯಾನ ಅನ್ನುವಂಥ ಒಂದು ನೂತನವಾದ ವಿಚಾರವನ್ನು ಕೈಗೆತ್ತಿಕೊಂಡಿದ್ದಾರೆ. ಈಗ ಆಫ್ಟರ್ ಈ ಮೊಬೈಲ್ ಫೋನ್ ಬಂದಮೇಲೆ, ಮೊಬೈಲ್ ಫೋನ್ ವಾಟ್ಸಾಪ್ ಎಲ್ಲ ಬಂದಮೇಲೆ ನಮ್ಮದು ಎಲ್ಲರ ಒಂದು ಕೆಲಸ ಕಾರ್ಯಗಳಲ್ಲೂ ಸಂಪೂರ್ಣವಾದ ಬದಲಾವಣೆ ಆಗಿದೆ. ಈಗ ನನಗೆ ಬಂದು ಫೋನಿನ ಕಾರ್ಯಕ್ರಮಕ್ಕೆ ಕರೀತಾರೆ. ನಾನು ಅದಕ್ಕೆ ಅವ್ರು ಹೇಳ್ತಿದ್ದೆ, ಡೈಲಿ ಫೋನಿನೇರಿ ನಮಗೆ ಇರೋದು, ಬೆಳಗ್ಗೆಯಿಂದ ಕಾಲ್ಸ್ ಅಷ್ಟು ಸಾರ್ವಜನಿಕರು ನೇರವಾಗಿ ನಮಗೆ ಮಾತಾಡ್ತಾರೆ. ಫೋನಿನಂಥ ಕಾರ್ಯಕ್ರಮ ಅಂದರೆ ಹೇಗೆ ಬದಲಾವಣೆಗಳಾಗ್ತಾ ಇದೆ ಅನ್ನುವಂಥದ್ದು. ಅದರಲ್ಲಿ ಈ ಇನ್ಫಾರ್ಮೇಷನ್ ಸಂಪೂರ್ಣವಾಗಿ ಯಾರು ಎಲ್ಲಿ ಬೇಕಾದರೂ ಆ್ಯಕ್ಸಸ್ ಮಾಡ್ಬೋದು ಅನ್ನುವಂಥ ಒಂದು ವಿಚಾರ ಬಂದ ನಂತರ ಪ್ರಮುಖವಾಗಿ ಪತ್ರಕರ್ತರ ಒಂದು ಕೆಲಸ ಏನಿದೆ ಅದು ಭಾಳ ಚಾಲೆಂಜಿಂಗ್ ಆಗಿದೆ ಅನ್ನುವಂಥದ್ದು ನನ್ನ ಒಂದು ಭಾವನೆ. ಯಾಕಂದರೆ ಮಾಹಿತಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಹಲವಾರು ಇದರಿಂದ ಜನರು ಕನ್ಸ್ಯೂಮ್ ಮಾಡೋದಾಗಲಿ ಡಿಸಿಪೇಟ್ ಮಾಡೋದಾಗಲಿ ಚೇಂಜ್ ಆಗಿದೆ. ಸೊ ಅಂಥ ಇದರಲ್ಲಿ ಈ ಒಂದು ಟೈಮ್ಸಲ್ಲಿ ನಾವು ಬರೀ ಟ್ರೆಡಿಷ್ನಲಾಗಿ ನಾವು ಮಾಡ್ತಾ ಬರುವಂಥದ್ದನ್ನು ಮಾಡಿಕೊಂಡು ನಾವು ಮುಂದೆ ಹೋಗೋದು ಸಾಧ್ಯ ಆಗಲ್ಲ. ನಾವು ನಮ್ಮನ್ನು ಭಾರಿ ಇನೋವೇಟಿವ್ ಆಗಿ ರಿಲೆವೆನ್ಸನ್ನು ನಾವು ಮಾಡ್ಕೋಬೇಕಾಗತ್ತೆ. ನಮ್ಮ ಏನು ಪತ್ರಕರ್ತರು ಅನ್ನುವಂಥ ನಿಮ್ಮ ಇದು ಇದೆ, ಅದಕ್ಕೆ ಸ್ಯಾಂಕ್ಟಿಟಿಯನ್ನು, ನಿಮ್ಮ ಇನ್ಫಾರ್ಮೇಷನ್ ಇಲ್ಲಿಂದ ಬರುವಂಥ ಇನ್ಫಾರ್ಮೇಷನ್ ಖಂಡಿತವಾಗಿ ಸರಿ ಇರುತ್ತೆ ಅನ್ನುವಂಥ ಏನು ಒಂದು ಐಡೆಂಟಿಟಿ ಇದೆ, ಅದನ್ನು ಮಾಡಬೇಕಾಗಿರೋದು ನಿಮ್ಗೆ ಇನ್ನೂ ಜಾಸ್ತಿ ಹೆಚ್ಚಾಗಿದೆ ಈ ಒಂದು ವಾತಾವರಣದಲ್ಲಿ. ಅದರಿಂದ ಆ ಥರ ಚಾಲೆಂಜಿಂಗ್ ಆದ ಒಂದು ಎನ್ವೈರ್ಮೆಂಟಲ್ಲಿ ನೀವು ಈ ಒಂದು ಗ್ರಾಮ ಸಂಪರ್ಕ ಆದಂಥ ಕೆಲಸಗಳಲ್ಲಿ, ಯಾಕಂದರೆ ಪತ್ರಕರ್ತರ ಒಂದು ಜವಾಬ್ದಾರಿ ಅನ್ನುವಂಥದ್ದು, ಕರ್ತವ್ಯ ಅನ್ನುವಂಥದ್ದು ಬರೀ ಇನ್ಫಾರ್ಮೇಷನ್ ಶೇರಿಂಗ್ ಅಲ್ಲ. ಯು ಆರ್ ದಿ 4th ಪಿಲ್ಲರ್ ಆಫ್ ದ ಡೆಮಾಕ್ರಸಿ. 4th ಪಿಲ್ಲರ್ ಅಂತ ಯಾಕೆ ಹೇಳ್ತೀವಿ ಅಂದರೆ, ಈ ಎಂಟೈರ್ ಮೆಕ್ಯಾನಿಸಮ್ಗೆ ಫೀಡ್ಬ್ಯಾಕ್ ಲೂಪ್ ಆಗಿರುವಂಥದ್ದು ಮೀಡಿಯಾ ಆ್ಯಂಡ್ ಪ್ರೆಸ್. ಸರಿಯಾದ ರೀತಿಯಲ್ಲಿ ಯು ಆರ್ ದ ಇಯರ್ಸ್ ಆ್ಯಂಡ್ ಐಸ್ ಆಫ್ ದ ಸಿಸ್ಟಮ್ ಬೇಸಿಕ್ಲಿ. ಅದನ್ನು ನಾವು ಮಾಡಿ ಆಥೆಂಟಿಕ್ ಇನ್ಫಾರ್ಮೇಷನನ್ನು ಮೇಲೆ ಕಳಿಸೋದಾಗಲಿ, ಮೇಲಿರುವಂಥ ನಿರ್ಧಾರಗಳು ಯಾವ ರೀತಿಯಲ್ಲಿ ಸಮಾಜದ ಕಾಳಜಿಯಿಂದ ಮಾಡಿರುವಂಥ ನಿರ್ಧಾರವಾದರೆ ಅದನ್ನು ಜನರ ಮಟ್ಟಿಗೆ ಹೋಗಿ ತಲುಪಿಸೋದಾಗಲಿ, ಜನರಿಂದ ಬರುವಂಥ ಫೀಡ್ಬ್ಯಾಕನ್ನು ಸರಿಯಾದ ಪಾಲಿಸಿ ಮೇಕಿಂಗ್ ಹೋಗಿ ತಲುಪಿಸೋದಾಗಲಿ, ಇದು ಎರಡು ಕೆಲಸವನ್ನು ಸಹ ಮಾಡಬೇಕಾಗಿರುವಂಥ ಜವಾಬ್ದಾರಿ ಪತ್ರಕರ್ತರಿಗಿದೆ. ನನಗೆ ಖುಷಿಯ ಮಾತು ಏನಂತ ಹೇಳಿದರೆ, ಈ ಒಂದು ತಾಲೂಕಾ ಘಟಕದ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ನೀವುಗಳು ಈ ಒಂದು ಗ್ರಾಮ ಸಂಪರ್ಕ ಅಭಿಯಾನ ಅನ್ನುವಂಥ ರೀತಿಯಲ್ಲಿ ನೇರವಾಗಿ ಗ್ರಾಮದಲ್ಲೇ ಜನರ ಒಂದು ಸಮಸ್ಯೆಯನ್ನು ಇಲ್ಲಿ ಇರುವಂಥ ಅದಕ್ಕೆ ಪರಿಹಾರ ಮಾಡಬಲ್ಲ ಇನ್ಸ್ಟಿಟ್ಯೂಷನ್ಸ್ ಏನಿದ್ದಾವೆ, ಇಲಾಖೆಗಳಿರ್ಬೋದು, ಬೇರೆ ಬೇರೆಯವರಿರ್ಬೋದು, ಅವ್ರ ಜೊತೆ ಒಂದು ಸಮನ್ವಯ ಸಾಧಿಸುವ ರೀತಿಯಲ್ಲಿ ಈ ಒಂದು ಪ್ರಯತ್ನವನ್ನು ಪ್ರಾರಂಭ ಮಾಡ್ತಾ ಇದ್ದೀರಿ. ಇದು ಒಂದು ನೂತನವಾದ ಪ್ರಯತ್ನ, ಭಾರಿ ರಿಲೆವೆಂಟ್ ಆದ ಒಂದು ಪ್ರಯತ್ನ, ಭಾರಿ ಜವಾಬ್ದಾರಿಯುತ ರೀತಿಯಲ್ಲಿ ನೀವು ತಗೊಳ್ತಾ ಇರುವಂಥ ಒಂದು ಪ್ರಯತ್ನ. ಇದಕ್ಕೆ ನಮ್ಮ ಬೆಂಬಲ ಇದೆ. ಇದು ಒಳ್ಳೆಯ ಕೆಲಸ, ಇದನ್ನು ನೀವು ಮಾಡಬೇಕು. ನಿಜವಾದ ಸಮಸ್ಯೆಗಳೇನಿದೆ ಅದು it is the duty of the media, responsibility of the media and us also to be the voice for the voiceless. ಯಾರಿಗೆ ಧ್ವನಿ ಎತ್ತಕ್ಕೆ ಸಾಧ್ಯ ಇಲ್ಲ ಅವರ ಧ್ವನಿಯಾಗಿ ಆಗುವಂಥದ್ದು ನಮ್ಮ ಎಲ್ಲರಿಗೂ ಸಹ ಇರುವಂಥ ಒಂದು ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಈ ಒಂದು ಕೆಲಸವನ್ನು ನೀವು ಮಾಡಬೇಕು ಅನ್ನುವಂಥ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾ, ಮತ್ತೊಮ್ಮೆ ಈ ಏನು ನಿಮ್ಮ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀರಿ ಇದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆಗಲಿ. ಈ ಒಂದು ತಾಲೂಕಾ ಘಟಕ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಕರ್ತ ಸಂಘ ಎಲ್ಲರೂ ಸೇರಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಂಥ ಇದು ಏನು ನನ್ನ ಪ್ರಕಾರ ಇದು ಒಂದು ನಿಮ್ಮ ಕೋರ್ ವರ್ಕ್ ಅಂತ ನಾನು ಹೇಳ್ತೀನಿ. ನೀವು ಮಾಡಬೇಕಾಗಿರುವಂಥ ಒಂದು ಕೆಲಸ, ಅದನ್ನು ನೀವು ಮಾಡ್ತಾ ಇರೋದನ್ನು ಇನ್ನು ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕು. ನಮ್ಮ ಸಹಕಾರವೂ ಇರುತ್ತೆ ಅಂತ ಹೇಳ್ತಾ, ಈ ಒಂದು ಒಳ್ಳೆಯ ಪ್ರಾರಂಭದಲ್ಲಿ ನಮಗೂ
ಪಾಲ್ಗೊಳ್ಳಲು ಅವಕಾಶ ಕೊಟ್ಟಿರುವಂಥ ನಿಮಗೆಲ್ಲರಿಗೂ ಧನ್ಯವಾದಗಳು ಹೇಳಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ಜಿಲ್ಲಾಧಿಕಾರಿಯವರು 5 ನಿಮಿಷ, ಜಿಲ್ಲಾಧಿಕಾರಿಯವರೇ, ಮಾನ್ಯ ಜಿಲ್ಲಾಧಿಕಾರಿಯವರು 5 ನಿಮಿಷ ನಮ್ಮ ಹರೇಕಳ ಹಾಜಬ್ಬರನ್ನು ಹರೇಕಳ ಹಾಜಬ್ಬರಿಗೆ ಒಂದು ಶಾಲ್ ನಿಮ್ಮ ಕೈಯಲ್ಲಿ ಹಾಕಬೇಕು ಸರ್. ಸಂಸ್ಕೃತ ಹರೇಕಳ ಹಾಜಬ್ಬ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಯವರು ಒಂದು ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹುಲ್ಲರ ಅವರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರೇಕಳ ಹಾಜಬ್ಬರು ಗುರುತಿಸುವ ಹಾಗೆ ಮಾಡಿ ಗುರಪ್ಪ ಎಂಟಿಯವರು ನಮಗೆಲ್ಲರಿಗೂ ಮಾರ್ಗದರ್ಶಕರು. ಈ ಪ್ರದೇಶದಲ್ಲಿ ತಾಲೂಕು ಸಂಘ ಆಗುವಾಗ ಹಂತ ಹಂತವಾಗಿ ನಾವು ಅವರ ಮಾರ್ಗದರ್ಶನವನ್ನು ಕೇಳ್ತಾ ಬಂದಿದ್ದೇವೆ. ಅವರು ಒಳ್ಳೆಯ ಮನಸ್ಸಲ್ಲಿ ಅತ್ಯಂತ ಒಳ್ಳೆಯ ಮಾರ್ಗದರ್ಶನವನ್ನು ನಮಗೆ ನೀಡ್ತಾ ಬಂದವರು. ಮಾನ್ಯ ಹೊಸದಿಗಂತ ಪತ್ರಿಕೆಯ ವರದಿಗಾರರಾದ ಇದು ನಮ್ಮ ಆಶೆ ಸರ್, ನಮ್ಮ ಒತ್ತಾಸೆ ಕೂಡ. ಮಾನ್ಯ ಗುರಪ್ಪ ಬಾಳೆಪುಣಿಯವರು ಪತ್ರಿಕೆಗಳು, ವಾಹಿನಿಗಳು ಹರೇಕಳ ಹಾಜಬ್ಬರವರನ್ನು ಗುರುತಿಸುವ ಪ್ರಯತ್ನವನ್ನು ಮಾಡಿತ್ತು. ಈ ಒಂದು ಕಾರಣಕ್ಕಾಗಿ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪುರಸ್ಕಾರವನ್ನು ನೀಡಿ ಗೌರವಿಸಿದೆ. ಅಂತ ಹರೇಕಳ ಹಾಜಬ್ಬರವರನ್ನು ನಮ್ಮೂರಿನವರು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ. ಅಕ್ಷರ ಸಂದನಿಗೆ ಕಿತ್ತಲೆ ಬುಟ್ಟಿಯಲ್ಲಿ ಅರಳಿದ ಅಕ್ಷರ ಕುಸುಮ ಮೂಲಕ ಬಾಳೆಪುಣ್ಯವರು ಬದುಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಘದ ಪ್ರತಿನಿಧಿಗಳಾದ ಭಾಸ್ಕರ್ ಘಟ್ಟ ಅವರು, ಪುಷ್ಪರಾಜ್ BN ಹಾಗೂ ರಾಜೇಶ್ ದಡ್ಡಂಗಡಿ ಅವರು ಉಪಸ್ಥಿತಿಯನ್ನು ಗೌರವಿಸಿದ್ದಾರೆ. ಹಾಜಬ್ಬರನ್ನ ಜಗತ್ತಿಗೆ ಪರಿಚಯಿಸಿದ ಕೀರ್ತಿ ಪತ್ರಕರ್ತ ಬಾಳೆಪುಣಿಯವರದು. ಅಕ್ಷರ ಸಂತರಾಗಿ ಇವತ್ತು ಇಷ್ಟೊಂದು ಎತ್ತರಕ್ಕೆ ಬೆಳೆಯುವಲ್ಲಿ ಕಾರಣಕರ್ತರು. ವಿಶೇಷ ಅಂದರೆ ಇಬ್ಬರು ಸಾಧಕರದು, ಬಾಳೆಪುಣಿಯವರದು ಹಾಗೂ ಪದ್ಮಶ್ರೀ ಹಾಜಬ್ಬರದು ಇಬ್ಬರ ಸಾಧಕರ ಪುಸ್ತಕ ಕೆಲವೊಂದು ವಿಶ್ವವಿದ್ಯಾಲಯದಲ್ಲಿ ಈಗ ಪದವಿಗೆ ಅಧ್ಯಯನ ಆಗಿದೆ. ಅಭಿನಂದನೆಗಳು ಸರ್ ನಿಮಗೆ. ಎಲ್ಲ ರಜೆ ಉಂಡೆ ಇನಿ ರಜೆ ಉಂಡೆ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಯವರ ಮಕ್ಕಳೇ ಕೇಳುವಂಥ ಧೈರ್ಯವನ್ನು ತುಂಬಿದವರು ನಮ್ಮ ಜಿಲ್ಲಾಧಿಕಾರಿಯವರು ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದಾರೆ. ಇದೀಗ ಮತ್ತೆ ನಮ್ಮ ಸಂಸದ ಮತ್ತು BJP ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು ಇನ್ನೊಂದು 5 ನಿಮಿಷದಲ್ಲಿ ಬರಲಿಕ್ಕಿದ್ದಾರೆ. ಸತೀಶ್ ಕುಂಪಲ್ ಅವರೇ.
ಪತ್ರಕರ್ತರ ಸಂಘ ರಿಜಿಸ್ಟರ್ಡ್ ಉಳ್ಳಾಲ ತಾಲೂಕು ಘಟಕದ ಉದ್ಘಾಟನೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರು ಮಾಡಿ ನಮ್ಮನ್ನು ಆಶೀರ್ವದಿಸಿದ್ದಾರೆ. ಮುಂದಕ್ಕೆ ಈ ಕಾರ್ಯಕ್ರಮದ ಸಮಾರೋಪ ಅಂತಲೇ ಹೇಳ್ಬೋದು. ಈ ಕಾರ್ಯಕ್ರಮದಲ್ಲಿ ನಮ್ಮ ಹೆಮ್ಮೆಯ ಸಂತ ಸೆಬೆಸ್ಟಿಯನ್ ಚರ್ಚ್ ಧರ್ಮಗುರುಗಳಾದಂತಹ ಶ್ರೀನಶೆಟ್ಟಿ ಕೃಷ್ಣಮೂಲ್ಯ ದಯವಿಟ್ಟು, ಸಂತೋಷ್ ಕುಮಾರ್ ರೈಯವರು ದಯವಿಟ್ಟು, ಮತ್ತು ಹರಿಶ್ಚಂದ್ರ ಗಟ್ಟಿಯವರು, ಗಟ್ಟಿ ಸಮಾಜದ ಅಧ್ಯಕ್ಷರಾದಂತಹ ದಯಾನಂದ ಗಟ್ಟಿ ಪಿಲಿಕೂರವರು ವೇದಿಕೆಯಲ್ಲಿರ್ತಾರೆ. ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮತ್ತು ಅನಿಲ್ ದಾಸ್ ಅವರು ನಮ್ಮನ್ನು ಸೇರಿಕೊಳ್ಬೇಕು. ಪರಮ ಪೂಜ್ಯ ಧರ್ಮಗುರುಗಳು ಅತ್ಯಂತ ಒತ್ತಡದ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ನನಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಆದಿತ್ಯವಾರ ಅಂತ ಹೇಳಿದರೂ ಕೂಡ ಇವತ್ತು ನಮ್ಮನ್ನು ಸೇರಿಕೊಂಡಿದ್ದಾರೆ. ಅವರಿಗೆ ತುರ್ತು ಕೆಲಸ ಇರುವುದರಿಂದ ಅವರನ್ನು ಸ್ವಾಗತಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅಧ್ಯಕ್ಷರು ಅವರಿಗೆ ಒಂದು ಶಾಲು ಸ್ಮರಣಿಕೆಯನ್ನು ನೀಡಿ ಗೌರವ ತಂದಂಥ ಕೀರ್ತಿಗೆ ಪಾತ್ರರಾದವರು, ಪ್ರತಿಷ್ಠಿತ ಪತ್ರಿಕೆಯೊಂದು ನಂಬರ್ 1 ಸಂಸದ ಎಂದು ಗುರುತಿಸಲ್ಪಟ್ಟಂಥ ವ್ಯಕ್ತಿ, ಬಹಳ ವಾಗ್ಮಿ, ರಾಜ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮಂಗಳೂರು ಕ್ಷೇತ್ರಕ್ಕೆ ಸ್ಮಾರ್ಟ್ ಸಿಟಿಯನ್ನು ತರುವಲ್ಲಿ ಬಹಳಷ್ಟು ಮುತುವರ್ಜಿಯನ್ನು ವಹಿಸಿ ನಗರವನ್ನು ಜಾಗತಿಕ ಮಟ್ಟದಲ್ಲಿ ಮತ್ತೊಮ್ಮೆ ಪಸರಿಸುವಲ್ಲಿ ಕೀರ್ತಿ ಪತಾಕೆಯನ್ನು ಹಾರಿಸಲು ಕಾರಣಕರ್ತರು. ಹಾಗೆ ಸಂತ ಸೆಬೆಸ್ಟಿಯನ್ ಧರ್ಮಗುರುಗಳಂತ ಸಿಪ್ರೆನ್ ಪಿಂಟೋ ಇವರಿಗೆ ಗೌರವಿಸ್ತಾ ಇದ್ದಾರೆ. ಇದೀಗ ಉಪಾಧ್ಯಕ್ಷರಾದಂಥ ದಯವಿಟ್ಟು ಫಾದರ್ ಅವರು ಧರ್ಮಗುರುಗಳು 2 ನಿಮಿಷ ಸರ್, ನಿಮ್ಮಿಂದ ಎರಡು ನುಡಿಗಳು ಸರ್. ಅವರು ಸ್ವಲ್ಪ ಇವತ್ತಿನ ಆದಿತ್ಯವಾರದ ತುರ್ತು ಸ್ಥಿತಿಯಲ್ಲಿದ್ದಾರೆ. ಇದೀಗ ಸ್ವಾಗತ ಭಾಷಣವನ್ನು ಮುಂದುವರಿಸ್ತೇವೆ. ದಯವಿಟ್ಟು ಕುಂದೇಶ್ವರ್ ಅವರು ವೇದಿಕೆ ಬರಬೇಕು, ಎಲ್ಲರ ಒತ್ತಾಸೆ, ದಯವಿಟ್ಟು ಬನ್ನಿ. ಹಾಗೆ ಬ್ರ್ಯಾಂಡ್ ಮಂಗಳೂರು ಪ್ರಶಸ್ತಿಯನ್ನು ಪಡೆದಿರುವಂತಹ ನಮ್ಮೂರಿನ ಒಬ್ಬ ಹೆಮ್ಮೆಯ ಪತ್ರಕರ್ತ ಭರತ್ ಕುಂಪಲ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ, ಎಲ್ಲ ಪತ್ರಕರ್ತರನ್ನು ಗೌರವಿಸ್ತಾ ಈಗ ನಮ್ಮ ಸಂಸದರನ್ನು ಸ್ವಾಗತಿಸುವಂತಹ ಒಂದು ಕಾಲಘಟ್ಟ. ನಾವು ಇವತ್ತು ಪ್ರೆಸ್ ಕ್ಲಬ್ಬನ್ನು ಇನಾಗರೇಷನ್ ಮಾಡಬೇಕಾಗಿತ್ತು ಸರ್. ಸಂಸದರೇ, ನಾವು ಇವತ್ತು ಪ್ರೆಸ್ ಕ್ಲಬ್ಬನ್ನು ಇನಾಗರೇಷನ್ ಮಾಡಬೇಕಾಗಿತ್ತು. ನಮಗೆ ಶಾಸಕರ ಭವನದ ಮೇಲಂತಸ್ತಿನಲ್ಲಿ ಒಂದು ಪ್ರೆಸ್ ಕ್ಲಬ್ ಕೊಟ್ಟಿದ್ದಾರೆ. ಆದರೆ ಎಲ್ಲ ತಾಲೂಕುಗಳಲ್ಲಿ ಒಂದು ವ್ಯವಸ್ಥಿತವಾದ ಪ್ರೆಸ್ ಕ್ಲಬ್ ಇರುವುದರಿಂದ ನಮಗೆ ಒಂದು ತಾತ್ಕಾಲಿಕ ಮಟ್ಟದ ಪ್ರೆಸ್ ಕ್ಲಬ್ಬನ್ನು ಈಗ ಉದ್ಘಾಟನೆ ಮಾಡೋದು ಬೇಡ. ಮುಂದಿನ ಒಂದು ಹಂತದಲ್ಲಿ ನಮಗೆ ನಮ್ಮದೇ ಆದಂಥ ನಿವೇಶನವನ್ನು ಕೊಡುವ ಪ್ರಯತ್ನವನ್ನು ಮಾಡ್ತೇನೆ ಎಂದು ಜಿಲ್ಲಾಧಿಕಾರಿಯವರು ಹೇಳಿದ್ದಾರೆ. ಮತ್ತು ನೀವೆಲ್ಲರೂ ಕೂಡ ಅದಕ್ಕೆ ಸಹಕಾರ ನೀಡ್ತೀರಿ ಅನ್ನುವಂಥ ಭರವಸೆಯೊಂದಿಗೆ ಬಹುಶಃ ಒಂದು ನೂತನವಾದ ಪ್ರೆಸ್ ಕ್ಲಬ್ ಆದ ಬಳಿಕ ಅಧಿಕೃತವಾಗಿ ಉದ್ಘಾಟನೆ ಮಾಡುವ, ಇವತ್ತೊಂದು ಸಂಘದ ಉದ್ಘಾಟನೆಯನ್ನು ಮಾಡುವ ಅಂತೇಳಿ ಒಂದು ಅತ್ಯಂತ ಸರಳ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಷ್ಟೇ ತುರ್ತು ಕೆಲಸಗಳಿದ್ದರೂ ಕೂಡ ಒಂದು ಪ್ರೀತಿ ಇಟ್ಟು ನಮ್ಮ ಜೊತೆ ಬಂದು ನಮ್ಮನ್ನು ಪ್ರೋತ್ಸಾಹಿಸ್ತಾ ಇರುವಂತಹ BJP ರಾಜ್ಯಾಧ್ಯಕ್ಷರಾದ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರನ್ನು ಅತ್ಯಂತ ಹೃದಯ ಸ್ಪರ್ಶಿಯಾಗಿ ಸ್ವಾಗತಿಸುವ ಕೆಲಸವನ್ನು ಮಾಡ್ತಿದ್ದೇವೆ. ನಮ್ಮ ಸಂಘದ ಪದಾಧಿಕಾರಿಗಳು ಅವರಿಗೆ ಶಾಲು ಮತ್ತು ಶುದ್ಧ ಜೇನುತುಪ್ಪದ ಒಂದು ಸ್ಮರಣಿಕೆಯನ್ನು ನೀಡಿ, ಗುಡಿ ಕೈಗಾರಿಕೆಯಿಂದ ಮಾಡಿದ ಬುಟ್ಟಿಯ ಜೊತೆಗೆ ಒಂದು ಜೇನುತುಪ್ಪವನ್ನು ಕೊಡುವಂಥ ಪ್ರಯತ್ನ. ಆಗಾಗಲೇ ನಾನು ಹೇಳಿದ್ದೇನೆ, ಯಾವುದೋ ಒಂದು ಸ್ಮರಣಿಕೆಯನ್ನು ಕೊಟ್ಟು ಅದು ಎಲ್ಲೋ ಮೂಲೆ ಸೇರುವ ಬದಲು ಪ್ರತಿ ದಿವಸ ಬಾಯಿ ಚಪ್ಪರಿಸುವಾಗ ನಮ್ಮ ಪತ್ರಕರ್ತರ ಸಂಘದ ನೆನಪು ಸದಾ ಬರಲಿ ಅಂತೇಳಿ ಈ ಜೇನುತುಪ್ಪವನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ದೇಸಿ ದನದ ತುಪ್ಪವನ್ನು ಕೊಡುವಂತಹ ಒಂದು ಉದ್ದೇಶ ನಮ್ಮ ಸಂಘಕ್ಕಿದೆ. ಎಲ್ಲ ಸಂಘಗಳು ಇಂಥ ಒಂದು ಪ್ರಯತ್ನವನ್ನು ಮಾಡಲಿ ಅಂತ ನಾವು ಹಾರೈಸ್ತೇವೆ. ಇನ್ನೊಬ್ಬರು ನಮ್ಮ ಜೊತೆಗಿರುವವರು ಹರೇಕಳ ಹಾಜಬ್ಬರು, ಅವರನ್ನು ಆಗಾಗಲೇ ನಾವು ಗೌರವಿಸಿದ್ದೇವೆ. ಅವರು ನೀವು ಎಷ್ಟು ಸಲ ಗೌರವಿಸಿದರೂ ಕೂಡ ಅವರು ದೊಡ್ಡದಾಗ್ತಾರೆ ಹೋಗ್ತಾರೆ. ಯಾಕೆ ಹೇಳಿದರೆ ಅವರ ಎದುರು ನಾವು ಏನೂ ಅಲ್ಲ, ಅದು 100 ಸಲ ನಾವು ಹೇಳಿ ಆಗಿದೆ. ಅಂತಹ ಒಬ್ಬ ವ್ಯಕ್ತಿ ನಮ್ಮ ಹರೇಕಳ ಹಾಜಬ್ಬರು. ಈ ಒಂದು ತಾಲೂಕಲ್ಲಿ ಅವರು ಇದ್ದಾರೆ ಅನ್ನೋದೇ ನಮ್ಮ ಸಂತೋಷ. ಅವರಿಗೆ ಇನ್ನೊಮ್ಮೆ ಶಾಲು ನೀಡಿ ಗೌರವಿಸಿ, ಆಗಲೇ ಕೊಟ್ಟಿದ್ದಾರಂತೆ, ಒಂದು ಶಾಲು ಹೂ ಕೊಟ್ಟು ಅವರನ್ನು ಗೌರವಿಸ್ಕೊಳ್ಳಿ.
ಕನ್ನಡಿಗ ಪತ್ರಕರ್ತರ ಸಂಘ ರಿಜಿಸ್ಟರ್ಡ್ ಮಹಾರಾಷ್ಟ್ರ, ನೀವೆಲ್ಲ ಗ್ರಹಿಸ್ಬೋದು. ಇಷ್ಟು ತಾಲೂಕು ಸಂಘಗಳಿದ್ದರೂ ಕೂಡ ಯಾಕೆ ಮಹಾರಾಷ್ಟ್ರದಿಂದ ಒಬ್ಬರು ಬಂದಿದ್ದಾರೆ ಅಂತೇಳಿ. ಬಹುಶಃ ಎಲ್ಲ ತಾಲೂಕುಗಳ ಪತ್ರಕರ್ತರನ್ನು ನಮ್ಮ ಪ್ರೆಸ್ ಕ್ಲಬ್ ಉದ್ಘಾಟನೆಗೆ ಕರೆಯುವ ಈ ಸಲ ನಮ್ಮನ್ನು ಹಂತ ಹಂತವಾಗಿ ಪ್ರೋತ್ಸಾಹಿಸಿರುವಂತಹ ಒಬ್ಬ ಪತ್ರಕರ್ತರನ್ನು ಬರಮಾಡಿಕೊಂಡಿದ್ದೇವೆ. ಅವರು ನಮಗೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಸಹಕಾರವನ್ನು ನೀಡಲಿಕ್ಕಿದ್ದಾರೆ. ಅದು ಮುಂದಕ್ಕೆ ನಾವು ಹೇಳ್ತೇವೆ. ಅವರ ಜೊತೆಗೆ ಈಗಾಗಲೇ ನಾವು ಬೆಳ್ತಂಗಡಿ ತಾಲೂಕಿನಲ್ಲಿ ಮಾಡಿರುವಂತಹ ಏನು ಗ್ರಾಮ ಸಂಪರ್ಕದ ಅಥವಾ ಕೆಲಸ ಕೈ ಜೋಡಿಸುವ ಮುಂದಕ್ಕೆ ಇರುವಂಥ ಕೆಲಸದ ಒಂದು ತುಣುಕನ್ನು ಆಗ ನಾವು ತೋರಿಸಿದ್ದೇವೆ. ಅದನ್ನು ಮೊಹಿಲನವರು ನೋಡಿ ಬಹಳ ಸಂತೋಷಪಟ್ಟಿದ್ದಾರೆ ಮತ್ತು ಖಂಡಿತವಾಗಿ ಇಂಥ ಕೆಲಸವನ್ನು ನೀವು ಮುಂದಿನ ದಿನಗಳಲ್ಲಿ ಮಾಡಿ ಅಂತ ಅವರು ಕೂಡ ನಮ್ಮನ್ನು ಆಶೀರ್ವದಿಸಿದ್ದಾರೆ. ಅದರ ತುಣುಕನ್ನು ನೀವಾಗ ನೋಡಿದ್ದೀರಿ, ನಾವು ಮತ್ತೆ ತೋರಿಸ್ತೇವೆ. ಅಂಥ ಒಂದು ಗ್ರಾಮ ಸಂಪರ್ಕದ ಕೆಲಸಕ್ಕೆ ನಮ್ಮನ್ನು ಪ್ರೋತ್ಸಾಹಿಸಿರುವಂತಹ ರೋನ್ಸ್ ಬಂಟ್ವಾಳ ಅವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಇವರಿಗೆ ಸಂಘದ ಉಪಾಧ್ಯಕ್ಷರಾದ ದಿನೇಶ್ ನಾಯ್ಕ್ ತೊಕೋಟು ಇವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕು. ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರು ಶ್ರೀನಿವಾಸ್ ನಾಯಕ್ ಇಂದಾಜೆ ಅವರು ಸಾಧಾರಣ ಎಲ್ರಿಗೂ ಅವರ ಬಗ್ಗೆ ಗೊತ್ತು. ಒಂದು ತಳಮಟ್ಟದ ಪತ್ರಕರ್ತನಾಗಿ ಬಳಿಕ ಒಂದು ರಾಜ್ಯ ಮಟ್ಟದ ವಾಹಿನಿಯ ಮಂಗಳೂರಿನ ಪ್ರಧಾನ ವರದಿಗಾರರಾಗಿ ಉದಯ ಟಿವಿಯನ್ನು ಮನೆ ಮನೆಗೆ ತಲುಪಿಸುವಂಥ ಹಂತದಲ್ಲಿ ಅತ್ಯಂತ ಒಬ್ಬ ಸ್ಟಾರ್ ಪತ್ರಕರ್ತನಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರಿಗೂ ಬೇಕಾದಂತಹ ವ್ಯಕ್ತಿತ್ವವನ್ನು ರೂಢಿಸಿಕೊಂಡವರು ಮಾನ್ಯ ಶ್ರೀನಿವಾಸ್ ನಾಯ್ಕ್ ಇಂದಾಜೆ ಅವರು. ಈಗ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರೆಸ್ ಕ್ಲಬ್ಬಲ್ಲಿ ಪತ್ರಕರ್ತರ ಸಂಘದ ಏನು ವ್ಯವಸ್ಥೆ ಇದೆ, ನಿರಂತರ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರುವಂತಹ ಒಬ್ಬ ಉದಾರ ಮನಸ್ಸಿನ, ನಮ್ಮನ್ನೆಲ್ಲ ಎಷ್ಟು ಚಿಕ್ಕ ಕಾರ್ಯಕ್ರಮ ಇದ್ದರೂ ಕೂಡ ಒಂದು ತಂಬು ಕೊಟ್ಟು ಪ್ರೋತ್ಸಾಹಿಸುವಂತಹ ಶ್ರೀನಿವಾಸ್ ನಾಯ್ಕ್ ಅವರನ್ನು ಅತ್ಯಂತ ಸಂತೋಷದಿಂದ ಗೌರವಿಸ್ತೇವೆ. ಇವರನ್ನ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿ ಅಬಕ್ಕ ಟಿವಿ ಆಡಳಿತ ನಿರ್ದೇಶಕರಾದ ಶಶಿಧರ್ ಪೊಯ್ತಲೂರು ಸ್ಮರಣಿಕೆ ನೀಡಿ ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಿರಿಯರಾದ ಹರಿಶ್ಚಂದ್ರ ಗಟ್ಟಿ ಬೊಂಬಾಯಿ ಮನೆ, ಇವರು ಈ ಪ್ರದೇಶದ 9 ಮಾಗಣೆಯ ಏನು ಗಟ್ಟಿ ಸಮಾಜದ ವ್ಯವಸ್ಥೆಗಳಿದೆ ಅದಕ್ಕೆ ಸೋಮನಾಥ ಸ್ವಾಮಿಯ ಪ್ರಸಾದವನ್ನು ಕೊಟ್ಟು ಶುಭ ಕಾರ್ಯಗಳಿಗೆ ಅನುವು ಮಾಡಿಕೊಡುವಂತಹ ಒಂದು ಪವಿತ್ರವಾದಂಥ ಅವಕಾಶವನ್ನು ದೇವರವರಿಗೆ ಕೊಟ್ಟಿದ್ದಾರೆ. ಅಂತಹ ಹರಿಶ್ಚಂದ್ರ ಗಟ್ಟಿ ಬೊಂಬಾಯಿ ಮನೆಯವರನ್ನು ಅತ್ಯಂತ ಹೃದಯಂಗಮವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಸತೀಶ್ ಕೊಣಾಜಿ ಅವರು ಸ್ಮರಣಿಕೆ ನೀಡಿ ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. PB ಹರೀಶ್ ರೈ ಅವರು ವಿಜಯವಾಣಿ ಪತ್ರಿಕೆಯ ಪ್ರಧಾನ ವರದಿಗಾರರು ಮತ್ತು ಪ್ರೆಸ್ ಕ್ಲಬ್ ಮಂಗಳೂರು ಇದರ ಅಧ್ಯಕ್ಷರು. ನಮಗೆ ಯಾವುದೇ ಅಂಕಿಅಂಶಗಳು ಬೇಕಾದಾಗ ಅಥವಾ ಯಾವುದೇ ಒಬ್ಬ ಮರೆತು ಹೋದ ವ್ಯಕ್ತಿಯ ಹೆಸರು ಬೇಕಾದಾಗ ಅಥವಾ ಯಾವುದೇ ಒಂದು ಇಸವಿ ಬೇಕಾದಾಗ ನಮಗೆ ಮೊದಲು ನೆನಪಿಗೆ ಬರುವುದು ಒಂದು ನಮ್ಮವರಾದಂತಹ ಮನೋಹರ್ ಪ್ರಸಾದ್, ಇನ್ನೊಬ್ಬರು PB ಹರೀಶ್ ರೈ ಅವರು. ಕುಶಲ ಅವರು ಬೆಳ್ತಂಗಡಿಯಲ್ಲಿ ಎಷ್ಟು ಸಲ ಗೆದ್ದಿದ್ದಾರೆ, ಅಥವಾ ನಳಿನ್ ಕುಮಾರ್ ಕಟೀಲ್ ಅವರು 2003ರಲ್ಲಿ ಪಡೆದ ಮತ ಎಷ್ಟು, ಎಲ್ಲ ನಿಖರವಾದ ಲೆಕ್ಕಾಚಾರವನ್ನು ಇಟ್ಟುಕೊಂಡವರು PB ಹರೀಶ್ ರೈ ಅವರು. ನಮಗೆ ಯಾವುದೇ ಕಷ್ಟ ಆದಾಗ ಕೂಡ ಆ ಲೀಗಲ್ ಸಬ್ಜೆಕ್ಟಲ್ಲಿ ಕೂಡ ನಾವು ಅವರ ಹತ್ರ ಕೇಳಿ ಸಲಹೆ ಪಡೆದದ್ದುಂಟು. ಅಂತಹ PB ಹರೀಶ್ ರೈ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ತುಂಬ ಸಂತೋಷ ತಂದಿದೆ. ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ಜಿಲ್ಲಾ ಸಂಘದ ಪ್ರತಿನಿಧಿ ವಿಜಯವಾಣಿ ಉಳ್ಳಾಲ ವರದಿಗಾರರಾದ ಅನ್ಸಾರಿನೋಳಿ ಅವರು ಶಾಲು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅನ್ಸಾರಿನೋಳಿ.
ಸಂತೋಷ್ ಕುಮಾರ್ ರೈ ಬೋಳ್ಯಾರ್. ಎಲ್ಲ ಕಾರ್ಯಕ್ರಮಗಳಲ್ಲಿ ಇಲ್ಲಿ ಎಲ್ಲರಿಗೂ ಬೇಕಾದವರು ಸಂತೋಷಣ್ಣ. ಅವರು ಈ ಪತ್ರಕರ್ತರನ್ನು, ಉಳ್ಳಾಲ ತಾಲೂಕಿನ ಪತ್ರಕರ್ತರನ್ನು ಕಡಿಮೆ ಅಂತ ಹೇಳಿದರೆ ಒಂದು 10 ಸಲ ಸನ್ಮಾನಿಸಿದ್ದಾರೆ ಅವರು. ಇತ್ತೀಚೆಗೆ ಪತ್ರಕರ್ತರ ಸನ್ಮಾನ ಆಯಿತು, ಪ್ರಶಸ್ತಿ ವಿಜೇತರ ಸನ್ಮಾನಗಳಾಯಿತು. ಮೊನ್ನೆ ಅವರು ಗಡಿ ಹಿಡಿದವರ ಮತ್ತು ಧರ್ಮದ ಚಾಕರಿ ಮಾಡುವವರ ಕೆಲಸವನ್ನು ಅವರನ್ನು ಕೂಡ ಗೌರವಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಅಂತೂ ಇತರರನ್ನು ಗೌರವಿಸುವುದು ಅಂತ ಹೇಳಿದರೆ ಅದು ಸಂತೋಷಣ್ಣನಿಗೊಂದು ಬಲು ದೊಡ್ಡ ಗೌರವ. ಅಂತಹ ಒಂದು ಹೃದಯ ಶ್ರೀಮಂತಿಕೆಯ ವ್ಯಕ್ತಿ ಮಾನ್ಯ ಸಂತೋಷ್ ಕುಮಾರ್ ರೈ ಬೋಳ್ಯಾರ್ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರನ್ನ ಜಿಲ್ಲಾ ಸಂಘದ ಪ್ರತಿನಿಧಿ ಪ್ರಜಾವಾಣಿ ವರದಿಗಾರರಾದ ಮೋಹನ್ ಗುತ್ತಾರ್ ಅವರು ಶಾಲು ನೀಡಿ ಸ್ಮರಣಿಕೆ ನೀಡಿ ಗೌರವಿಸಬೇಕು. ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸನ್ನು ಒಂದು ಕಾರ್ಪೊರೇಟ್ ಸ್ಟೈಲಲ್ಲಿ ಮಾಡಿದವರು, ಅದಕ್ಕೆ ಪುನಶ್ಚೇತನಗೊಟ್ಟವರು ಸಂತೋಷ್ ಕುಮಾರ್ ಬೋಳ್ಯಾರ್ ಅವರು. ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ, ಉಳ್ಳಾಲ ಕಾರ್ಯದರ್ಶಿ ಪತ್ರಕರ್ತರ ಸಂಘಕ್ಕೆ ಸದಾ ಬೆನ್ನೆಲುಬಾಗಿ ನಿಲ್ಲುವವರು ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಂತ ಹೇಳಿದರೆ, ದಿನ ಇಲ್ಲಿಯ ಪತ್ರಕರ್ತರಿಗೆ ಒಂದು ಮಿಸ್ ಕಾಲ್ ಇಲ್ಲದಿದ್ದರೆ ಒಂದು ಕಾಲ್ ಇಲ್ಲದ ದಿನ ಇಲ್ಲ. ಯಾಕೆ ಹೇಳಿದರೆ ಅವರು ನಿರಂತರವಾಗಿ ಚಟುವಟಿಕೆಯನ್ನು ಮಾಡುವವರು ಮತ್ತು ಬೇರೆಯವರು ಮಾಡುವ ಚಟುವಟಿಕೆಯಲ್ಲಿ ಕೈ ಜೋಡಿಸುವವರು ಮತ್ತು ಒಳ್ಳೆಯ ಕೆಲಸವನ್ನು ಮಾಡುವವರಿಗೆ ಏನಾದರೂ ಒಂದು ರೀತಿಯಲ್ಲಿ ಸಹಕಾರವನ್ನು ಮಾಡುವವರು. ನಮ್ಮ ಈ ಪತ್ರಕರ್ತರ ಸಂಘದ ಉದ್ಘಾಟನೆಯ ವೇಳೆ ನಮಗೆ ಅವರು ಸಹಕಾರ ನೀಡಿದ್ದಾರೆ ಮತ್ತು ಇನ್ನು ಮುಂದಕ್ಕೆ ನಿರಂತರ ಸಹಕಾರವನ್ನು ನೀಡುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ದೇವರಂತಹ ಯೋಗವನ್ನು ಕೊಡಲಿ ಅಂತ ಹಾರೈಸ್ತಾ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಸಂಘದ ಕೋಶಾಧಿಕಾರಿ ಬಶೀರ್ ಕಲ್ಗಟ್ಟರ್ ಅವರು ಸ್ಮರಣಿಕೆ ನೀಡಿ ಶಾಲು ಓದಿಸಿ ಗೌರವಿಸಬೇಕಾಗಿ ಸ್ವಾಗತಿಸಿಕೊಡ್ತಿದ್ದೇನೆ. ಹೊಲದವರ ಯಾನೆ ಗಟ್ಟಿಯವರ ಏನಿಲ್ಲಿ ಸಮಾಜ ಸೇವಾ ಸಂಘ ಇದೆ, ಅದರ ಅಧ್ಯಕ್ಷರಾಗಿರುವವರು ದಯಾನಂದ ಗೆಟ್ಟಿ ಪಿಲಿಕೂರವರು. ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇವೆ. ಅವರನ್ನು ಅಬ್ಬಕ್ಕ ಟಿವಿಯ ಶಿವಶಂಕರ್ ಅವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕು. ಶಿವಶಂಕರ್. ಒಬ್ಬ ನೇರ ನಡೆನುಡಿಯ ಪತ್ರಕರ್ತರು ಮತ್ತು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂತಹ ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಜಿತೇಂದ್ರ ಕುಂದೇಶ್ವರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರ ಮಗಳು ಭಾಳ ಚೆಂದಾಗಿ ಹಾಡಿದ್ದನ್ನು ನಾವೆಲ್ಲರೂ ಕೂಡ ಸಂತೋಷಪಟ್ಟಿದ್ದೇವೆ. ಜಿತೇಂದ್ರ ಕುಂದೇಶ್ವರ್ ಅವರು ನಮಗೆ ಸದಾ ಮಾರ್ಗದರ್ಶಕರಾಗಿ ಇರಬೇಕು, ಅದೇ ನಮ್ಮ ಒತ್ತಾಸೆ. ಅದನ್ನು ಅವರು ಮಾಡಿಯೇ ಮಾಡ್ತಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಅವರಿಗೆ ಅಬ್ಬಕ್ಕ ಟಿವಿಯ ನಿರ್ದೇಶಕರಾದಂತಹ ಸುಪ್ರೀತ್ ಹೀರರ್ ಅವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರತಿನಿಧಿಗಳಾಗಿ ಖ್ಯಾತ ಪತ್ರಕರ್ತ ಜಯಂತ್ ಮತ್ತು ವಿನೋಬಾ ಕೆಟಿ ಉಪಸ್ಥಿತರಿದ್ದಾರೆ. ಸರ್, ನಿಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಅನಿಲ್ ದಾಸ್ ಅವರು ಇಲ್ಲಿನ ಕುಲಾಲ ಸಂಘದ ಒಬ್ಬರು ನೇತಾರರು, ಜೊತೆಗೆ ಎಲ್ಲ ಸಮಾಜದೊಂದಿಗೆ ಒಂದು ಅನ್ಯೋನ್ಯ ಬಾಂಧವ್ಯ ಇರುವವರು. ದಾಸ್ ಪ್ರಮೋಷನ್ಸ್ ಸಂಸ್ಥೆಯ ಮೂಲಕ ವೃತ್ತಿಯನ್ನು ಒಂದು ಉತ್ತಮ ಮಟ್ಟದಲ್ಲಿ ಬೆಳೆಸಿ ಸಮಾಜ ಸೇವೆಗೂ ಕೂಡ ಸಂಸ್ಥೆಯನ್ನು ದಾಸ್ ಚಾರಿಟೇಬಲ್ ಟ್ರಸ್ಟ್ ಮೂಲಕ ತೊಡಗಿಸಿಕೊಂಡಿದ್ದಾರೆ. ಜೊತೆಗೆ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿ ಕೂಡ ಅವರು ಒಳ್ಳೆಯ ಸೇವೆಯನ್ನು ನೀಡಿದವರು. ಅವರು ನಮಗೆ ಹಂತವಾಗಿ ಎಲ್ಲ ಪತ್ರಕರ್ತರನ್ನು ಕೂಡ ಒಂದು ಪ್ರೋತ್ಸಾಹಿಸ್ತಾ ಇರುವವರು. ಅನಿಲ್ ದಾಸ್ ಅವರಿಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಅವರಿಗೆ ಸ್ಪಂದನ ಟಿವಿಯ ಅಶ್ವಿನಿ ಕುತ್ತಾರ್ ಅವರು ಸ್ಮರಣಿಕೆ ನೀಡಿ ಶಾಲು ಹೊದಿಸಿ ಗೌರವಿಸಬೇಕು. ಅಶ್ವಿನ್ ಕುತ್ತಾರ್. ತೇಜಸ್ ಗಟ್ಟಿ ಅವರು ದಯವಿಟ್ಟು ಅಶ್ವಿನ್ ಕುತ್ತಾರ್ ಹೊರಗಡೆ ಹೋಗಿದ್ದಾರೆ. ತೇಜಸ್ ಗಟ್ಟಿಯವರು ಸಂಕಲನದಲ್ಲಿ ಬಹಳಷ್ಟು ಹೆಸರು ಪಡೆದವರು. ಪ್ರಸ್ತುತ ಬೆಳವಣಿಗೆಯಲ್ಲಿ ಉಳ್ಳಾಲ ಕ್ಷೇತ್ರದ ಮಟ್ಟಿಗೆ ಕ್ರಾಂತಿಕಾರಿ ಸಾಧನೆಗೈದಂಥ ಯುವಕ, ಬೆಂಗಳೂರಿನಲ್ಲಿ ತನ್ನದೇ ಆದ ಛಾಪು ಮೂಡಿಸಿದವರು ತೇಜಸ್ ಗಟ್ಟಿಯವರು. ಅಭಿನಂದನೆಗಳು. ವೇದಿಕೆಯಲ್ಲಿರುವಂತಹ ಗಣ್ಯರನ್ನು ಸ್ವಾಗತಿಸಿದ್ದೇವೆ. ಆದರೆ ನಮ್ಮ ಎದುರು ಬಹಳಷ್ಟು ಗಣ್ಯರಿದ್ದಾರೆ.
ಸಾಂಸ್ಕೃತಿಕ ವಲಯದಲ್ಲಿ ದೊಡ್ಡ ಸಾಧನೆ ಮಾಡಿರುವಂತಹ ತೊನ್ಸೆ ಪುಷ್ಕಳ ಕುಮಾರ್ ಅವರಿದ್ದಾರೆ, ರಜಾಕ್ ಕುಕ್ಕಾಜಿ ಅವರಿದ್ದಾರೆ, ಜೊತೆಗೆ ನಮ್ಮ ಜಿಲ್ಲಾ ಸಂಘದ ಪದಾಧಿಕಾರಿಗಳಾಗಿರುವಂತಹ ಮೊಹಮ್ಮದ್ ಅರೀಫ್ ಪಡುಬಿದ್ರಿ ಅವರಿದ್ದಾರೆ, ಹಿರಿಯ ಪತ್ರಕರ್ತರಾದಂಥ ಹಿಲರಿ ಕ್ರಾಸ್ತ ಸರ್ ಇದ್ದಾರೆ, ಪುಷ್ಪರಾಜ್ ಪಿ ಎನ್ ಇದ್ದಾರೆ, ದೂರದರ್ಶನದ ರಾಜೇಶ್ ದಡ್ಡಂಗಡಿ ಅವರಿದ್ದಾರೆ, ನಮ್ಮ ಕುಡ್ಲದ ಜಯಂತಣ್ಣ ಇದ್ದಾರೆ, ಆತ್ಮಭೂಷಣ್ ಸರ್ ಇದ್ದಾರೆ, ಎಲ್ಲ KMK ಮಂಜನಾಡಿ ಇದ್ದಾರೆ, ಪವಿತ್ರಣ್ಣ ಇದ್ದಾರೆ, ವಿನಯ್ ಟೀಚರ್ ಇದ್ದಾರೆ, ಸುರೇಶ್ ಭಟ್ನಗರ್ ಸರ್ ಇದ್ದಾರೆ, ಉಮೇಶ್ ಗಟ್ಟಿ ಅವರಿದ್ದಾರೆ. ಸರ್ವರನ್ನು ಸ್ವಾಗತಿಸಿ, ಎಲ್ಲರನ್ನು ಒಂದೇ ಸ್ವಾಗತಿಸಿ ಮತ್ತು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿದವರು, ಗಿಡಗಳನ್ನು ಕೊಟ್ಟಿರುವಂಥ ಸಿರಿಲ್ ರಾಬರ್ಟ್ ಡಿಸೋಜ್ ಅವರು, 9 ಬಗೆಯ ಜ್ಯೂಸನ್ನು ಕೊಟ್ಟಿರುವಂಥ ಮೊಹಮ್ಮದ್ ಅಸ್ಗರ್ ಅವರು, ಜೊತೆಗೆ ಬಹಳಷ್ಟು ಸಹಕಾರ ಮಾಡಿದ ಸರ್ವರನ್ನು ಎಣಿಸಿಕೊಂಡು ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇವೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಜಿಲ್ಲಾಧಿಕಾರಿಯವರು ಮಾಡಿದ್ದಾರೆ. ನಮ್ಮ ಕ್ಷೇಮಾಭಿವೃದ್ಧಿ ಅನ್ನೋದು ನಮ್ಮದೊಂದು ಜಿಲ್ಲಾ ಸಂಘ ನೀಡಿರುವಂತಹ ಒಂದು ಆದರ್ಶ ಪಥ. ನಮಗೆ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಸಾಂಕೇತಿಕವಾಗಿ ಈ ಬಾರಿ ಒಂದು 4-5 ವಿದ್ಯಾರ್ಥಿಗಳನ್ನು ಗೌರವಿಸುವ ಮೂಲಕ ಕ್ಷೇಮಾಭಿವೃದ್ಧಿ ಯೋಜನೆಗೆ ಚಾಲನೆಯನ್ನು ನೀಡ್ತಾರೆ ನಮ್ಮ BJP ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಆತ್ಮೀಯರಾದ BJP ರಾಜ್ಯಾಧ್ಯಕ್ಷರಾದಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರಿಗೂ ಸ್ವಾಗತವನ್ನು ಬಯಸುತ್ತಾ, ಎಲ್ಲ ವೇದಿಕೆಯ ನನ್ನ ಆತ್ಮೀಯರು ಸಂತೋಷಣ್ಣ, ಹರೀಶ್, ಎಲ್ಲರಿಗೂ ನನ್ನ ಗುರುಗಳಾದಂತಹ ಕುಂದೇಶ್ವರ್ ಸರ್ ಅವರಿಗೆ, ಪರಿಸರ ಪ್ರೇಮಿ ಮಾಧವಣ್ಣ ಇದ್ದಾರೆ, ಎಲ್ಲರಿಗೂ ನಾನು ಹೃತ್ಪೂರ್ವಕ ಸ್ವಾಗತ ಬಯಸ್ತೇನೆ. ಹಾಗೆ ಸಭೆಯಲ್ಲಿ ಪರಿಸರ ಪ್ರೇಮಿ ಮಾಧವ್ ಉಳ್ಳಾಲ್ ಅವರು ಬಂದಿದ್ದಾರೆ, ಅವರ ಇರುವಿಕೆಯನ್ನು ನಾವು ಗೌರವಿಸುತ್ತಿದ್ದೇನೆ. ಇದು ನಮ್ಮ ಕ್ಷೇಮಾಭಿವೃದ್ಧಿಯ ಒಂದು ಭಾಗವಾಗಿ ಇನ್ನು ಪತ್ರಕರ್ತರ ಸಂಘದ ವತಿಯಿಂದ ಪ್ರತಿ ವರ್ಷ ವಿದ್ಯಾನಿಧಿ ಯೋಜನೆ ಅಂತ ಇವತ್ತು ನಾವು ಸಾಂಕೇತಿಕ ಚಾಲನೆಯನ್ನು ನೀಡುತ್ತಿದ್ದೇವೆ. ನಮ್ಮ ಉಳ್ಳಾಲ ಪತ್ರಕರ್ತ ಸಂಘದ ಸದಸ್ಯರಿಗೆ ಮಾತ್ರ ಈ ವರ್ಷಂಪ್ರತಿ ಈ ಒಂದು ಯೋಜನೆಯನ್ನು ಕೊಡಲಾಗ್ತಿದೆ. ಹಾಗೆ ಇವತ್ತು ಈ ಸಾಂಕೇತಿಕವಾಗಿ ನಮ್ಮ ಸಂಘದ ಸದಸ್ಯರಾದಂತಹ ಪತ್ರಕರ್ತ ಆಸಿಫ್ ಬಬ್ಬುಗಟ್ಟೆಯ ಮಗಳಾದಂತಹ ರಜಿನಾ, ದಯವಿಟ್ಟು ವಿದ್ಯಾನಿಧಿಯನ್ನು ಸಂಸದರಲ್ಲಿ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಆಸಿಫ್ ಬಬ್ಬುಗಟ್ಟೆಯ ಪುತ್ರಿಯಾದಂತಹ ರಜಿನಾ, ಸಂಸದರು ದಯವಿಟ್ಟು ಈಕೆಗೆ ವಿದ್ಯಾನಿಧಿಯನ್ನು ಹಸ್ತಾಂತರಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಆಸಿಫ್ ಬಬ್ಬುಗಟ್ಟೆಯವರ ಪುತ್ರಿ ರಜಿನಾ. ಹಾಗೆ ಮುಂದಿನ ವಿದ್ಯಾನಿಧಿ ನಮ್ಮ ಪ್ರಜಾವಾಣಿ ಪತ್ರಿಕೆಯ ವರದಿಗಾರರು ಡಾಕ್ಟರ್ ಸತೀಶ್ ಕೊಣಾಜೆ ಅವರ ಪುತ್ರಿ ಲಹರಿ ಎಸ್ ಕೊಣಾಜೆ ಅನುಪಸ್ಥಿತಿಯಲ್ಲಿ ಸತೀಶ್ ಕೊಣಾಜೆ ಅವರೇ ವಿದ್ಯಾನಿಧಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಡಾಕ್ಟರ್ ಸತೀಶ್ ಕೊಣಾಜೆ, ಸಂಸದರು ದಯವಿಟ್ಟು ವಿದ್ಯಾನಿಧಿಯನ್ನು ಸತೀಶ್ ಕೊಣಾಜೆಗೆ ಹಸ್ತಾಂತರಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ವಿಜಯವಾಣಿಯ ಪತ್ರಕರ್ತ ಅನ್ಸಾರ್ ಇನೋಲಿ ಅವರ ಮಗ ಮಹಮ್ಮದ್ ಸುಬಾನ್, ದಯವಿಟ್ಟು ಮಹಮ್ಮದ್ ಸುಬಾನ್ ಇದ್ದಾರ ಅನುಪಸ್ಥಿತಿ. ತಂದೆಯವರಾದಂತಹ ಅನ್ಸಾರ್ ಇನೋಲಿ ಅವರೇ ವಿದ್ಯಾನಿಧಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ವಿಜಯವಾಣಿಯ ಉಳ್ಳಾಲ ಭಾಗದ ಪತ್ರಕರ್ತ ಅನ್ಸಾರ್ ಇನೋಲಿ, ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರು ಅನ್ಸಾರ್ ಇನೋಲಿ ಅವರ ಪುತ್ರ ಸುಬಾನ್ ಅವರಿಗೆ ವಿದ್ಯಾನಿಧಿ. ಹಾಗೆ ನಮ್ಮ ಆತ್ಮೀಯ ಪತ್ರಕರ್ತ ಹಬ್ಬಕ್ಕ TV ಚಾನಲ್ನ ಕ್ಯಾಮರಾಮ್ಯಾನ್ ಗಣೇಶ್ ತಲಪಾಡಿ ಅವರ ಪುತ್ರಿ ಧೃತಿ ತಲಪಾಡಿ, ಅವರು ಅನುಪಸ್ಥಿತಿ. ಎಲ್ಲರೂ ಕಾದು ಮಕ್ಕಳು ಹೋಗಿ ಆಯಿತು ಕಾಣ್ತದೆ. ಗಣೇಶ್ ಅವರೇ ಬಂದು ನಳಿನ್ ಕುಮಾರ್ ಕಟೀಲ್ ಅವರ ಆಪ್ತ ಗಣೇಶ್ ತಲಪಾಡಿ ಅವರ ಪುತ್ರಿಯ ಪರವಾಗಿ ಗಣೇಶ್ ತಲಪಾಡಿ ಅವರೇ ವಿದ್ಯಾನಿಧಿಯನ್ನು ಸ್ವೀಕರಿಸಿದ್ದಾರೆ. ನಮ್ಮ ಹಿರಿಯ ಪತ್ರಕರ್ತ, ವಿಜಯ ಕರ್ನಾಟಕದ ಪತ್ರಕರ್ತರಾದಂಥ ಸತೀಶ್ ಕುಮಾರ್ ಪುಂಡಿಕಾಯಿ ಅವರ ಮಗಳು
ಮಗ ಆಶೀಶ್ ಎಸ್ ಪುಂಡಿಕಾಯಿ ಪರವಾಗಿ ಸತೀಶ್ ಪುಂಡಿಕಾಯಿ ಅವರೇ ವಿದ್ಯಾನಿಧಿಯನ್ನು ಸ್ವೀಕರಿಸಿದ್ದಾರೆ. ಸತೀಶ್ ಪುಂಡಿಕಾಯಿ ಅವರಿಗೆ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ವಿದ್ಯಾನಿಧಿ ಹಸ್ತಾಂತರಿಸಬೇಕಾಗಿ ವಿನಂತಿ. ಸತೀಶ್ ಕುಮಾರ್ ಪುಂಡಿಕಾಯಿ ವಿಜಯ ಕರ್ನಾಟಕ ಪತ್ರಿಕೆಯ ವರದಿಗಾರ. ಹಾಗೆ ಹಿರಿಯ ವರದಿಗಾರ ನಮ್ಮ ಹೊಸಕೊರಲ್ ಚಾನಲ್ನ ನಿರ್ದೇಶಕರಾದಂತಹ ವಿದ್ಯಾಧರ್ ಶೆಟ್ಟಿ ಅವರ ಮಗ ಧನುಷ್ ವಿ ಶೆಟ್ಟಿ ದಯವಿಟ್ಟು ವೇದಿಕೆಗೆ ಬಂದು ವಿದ್ಯಾನಿಧಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಧನುಷ್ ವಿ ಶೆಟ್ಟಿ ಅವರಿಗೆ ವಿದ್ಯಾನಿಧಿಯನ್ನು ಹಸ್ತಾಂತರಿಸಬೇಕು. ವಾರ್ತಾಭಾರತಿ ಪತ್ರಿಕೆಯ ವರದಿಗಾರ ಬಶೀರ್ ಕಲ್ಕಟ್ಟ, ನಮ್ಮ ಸಂಘದ ಕಾರ್ಯದರ್ಶಿ ಕೂಡ. ಬಶೀರ್ ಕಲ್ಕಟ್ಟ ಅವರ ಮಗಳು ಶಿಮ್ನಾ ರುಕ್ಯ, 7ನೇ ತರಗತಿಯ ಶಿಮ್ನಾ ರುಕ್ಯ, ದಯವಿಟ್ಟು ಬಶೀರ್ ಕಲ್ಕಟ್ಟ ಅವರೇ ಪುತ್ರಿಯ ಪರವಾಗಿ ವಿದ್ಯಾನಿಧಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಹಾಗೆ ನಮ್ಮ ಹಬ್ಬಕ ಟಿ ವಿ ಚಾನಲ್ನ ನಿರ್ದೇಶಕರು, ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ, ಇಂದಿನ ಈ ಕಾರ್ಯಕ್ರಮದ ಯಶಸ್ಸಿನ ಒಂದು ರೂವಾರಿ ಅಂತಲೇ ಹೇಳ್ಬೋದು, ಶಶಿಧರ್ ಪೊಯ್ಯತ್ತ ಬೈಲವರ ಕಿರಿಯ ಮಗಳು ವಿಸ್ಮಯ್ ಅವರು ಕಳೆದ ಬಾರಿಯ ಸೆಕೆಂಡ್ PUC ಪರೀಕ್ಷೆಯಲ್ಲಿ ಬರೋಬ್ಬರಿ 96% ಅಂಕಗಳನ್ನು ಗಳಿಸಿ ಸಾಧನೆಗೈದಿದ್ದಾರೆ. ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ಸಂಸದರು ನೀಡಬೇಕಾಗಿ ವಿನಂತಿ. ನಮ್ಮ ಕ್ಷೇತ್ರಕ್ಕೆ ಒಂದು ಹಿರಿಮೆ ಏನಂತ ಹೇಳಿದರೆ, ಗರಿಮೆ ಏನಂತ ಹೇಳಿದರೆ, ಶಶಿಧರ ಪೊಯ್ಯತ್ತವರ ಪುತ್ರಿಯಲ್ಲಿ ಇಬ್ಬರು ಸಹ ಎಷ್ಟು ಪ್ರತಿಭಾರ ಅಂತ ಹೇಳಿದರೆ, ಒಬ್ಬರು ವೈದ್ಯೆಯಾಗಿ AJ ಹಾಸ್ಪಿಟಲಲ್ಲಿ ಸೇವೆ ಸಲ್ಲಿಸ್ತಿದ್ದಾರೆ. ಇವರು ವಿಸ್ಮಯ್ ಪೊಯ್ಯತ್ತ ಮೇಲೆ ಬೆಂಗಳೂರಿನ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಧ್ಯಯನ ಮಾಡ್ತಿದ್ದಾರೆ. ಇದು ನಮ್ಮ ಸಂಘಕ್ಕೆ ಹೆಮ್ಮೆಯ ವಿಷಯ. ಅಭಿನಂದನೆಗಳು ಸರ್. ವಿಸ್ಮಯ್ ಅವರ ಭವಿಷ್ಯ ಇನ್ನೂ ಉಜ್ವಲವಾಗಲಿ ಅಂತ ನಮ್ಮ ಸಂಘದ ಪರವಾಗಿ ನಾವು ದೇವರಲ್ಲಿ ಪ್ರಾರ್ಥಿಸ್ತಿದ್ದೇವೆ. ಹಾಗೆ ಮತ್ತೊಬ್ಬ ಪತ್ರಕರ್ತ ದಿನೇಶ್ ನಾಯಕ್, ಅಂದರೆ ನಾನೇ, ನನ್ನ ಮಗಳು ರಿಷಿಕಾ ಅವರು ಕಳೆದ ಬಾರಿಯ SLC ಎಕ್ಸಾಮಲ್ಲಿ 74% ಅಂಕಗಳನ್ನು ಗಳಿಸಿದ್ದಾರೆ. ದಯವಿಟ್ಟು ಸಂಸದರು ನನ್ನ ಮಗಳಿಗೂ ಪ್ರತಿಭಾ ಪುರಸ್ಕಾರವನ್ನು ನೀಡಬೇಕಾಗಿ ವಿನಂತಿಸ್ತಿದ್ದೇನೆ. ದಿನೇಶ್ ನಾಯಕರವರ ಒಂದು ವಿಶೇಷತೆ ಏನು ತಿಳಿದರೆ, ನನ್ನ ಮಕ್ಕಳು 90 ಎಲ್ಲ ತೆಗೆದು ಬೇಡ, ಅವರಿಗೆ ಎಷ್ಟು ಬೇಕು ಅಷ್ಟೇ ಪಡೆಯಲಿ ಎಂಬ ನಿರೀಕ್ಷೆ ಇಟ್ಕೊಂಡವರು, ಅದರಲ್ಲೇ ಖುಷಿ ಪಡುವವರು. ಎಲ್ಲರಿಗೂ ಧನ್ಯವಾದ. ವಿದ್ಯಾನಿಧಿ ಮತ್ತು ಪ್ರತಿಭಾ ಪುರಸ್ಕಾರ ನೀಡಿದಂತಹ ಸಂಸದ ನಳಿನ್ ಕುಮಾರ್ ಕಟೀಲ್ ಮತ್ತು ವೇದಿಕೆಯಲ್ಲಿ ಇರುವಂಥ ಎಲ್ಲ ನನ್ನ ಆರಿಫ್ ಸರ್, ಹಾಗೆ ವಿನೋಬ ಸರ್, ಜಯಂತ್ ಸರ್, ಹಾಗೆ ದಡ್ಡಂಗಡಿಯವರು, ಪುಷ್ಪರಾಜ್ BN, ಹಿಲರಿ ಕ್ರಾಸ್ತಾ ಸರ್, ತಾವುಗಳೆಲ್ಲ ವೇದಿಕೆಗೆ ಬಂದು ತಾಲೂಕು ಘಟಕದ ಪರವಾಗಿ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ಜಯಂತ್ ಸರ್, ಹಾಗೆ ತಾಲೂಕು ಘಟಕದಿಂದ ಮಂಗಳೂರಿನ ಹಿರಿಯ ವರದಿಗಾರರು ಹಾಗೆ ಮಂಗಳೂರಿನ ಪ್ರತಿನಿಧಿಗಳನ್ನು ಗೌರವಿಸುವಂಥ ಕಾರ್ಯಕ್ರಮ. ಉಳ್ಳಾಲ ಜಯಂತ್ ನಮಗುಡ್ಲ, ದಯವಿಟ್ಟು ನಿದ್ದೆಗೆಟ್ಟು ಕೆಲಸ ಮಾಡುವವರು ಜಯಂತ್ ಉಳ್ಳಾಲ್. ಸಾಧಾರಣ ಒಂದು ಕಳೆದ 20 ವರ್ಷಗಳಲ್ಲಿ ಎಷ್ಟು ಲೈವ್ ಮಾಡಿದ್ದರಿಂದಲೇ ಅವರಿಗೆ ನಮಗೆ ಸಾಧ್ಯ ಇಲ್ಲ. 4,000 ರಾತ್ರಿಗಳನ್ನು ನಿದ್ದೆಗೆಟ್ಟು ಕಳೆದವರು ಜಯಂತ್ ಉಳ್ಳಾಲ್. ಯಕ್ಷಗಾನ ಇರಲಿ, ನಾಟಕ ಇರಲಿ, ಪ್ರತಿ ಪಾತ್ರವೂ ಅವರಿಗೆ ಕಂಠಪಾಠ. ಹಾಗೆ ಭರತ್ರವರು ವೇದಿಕೆ ಬರಬೇಕು. ಭಾಸ್ಕರ್ ಕಟ್ಟ ಸರ್ ದಯವಿಟ್ಟು ವೇದಿಕೆ ಬರಬೇಕು. ಉಪಾಧ್ಯಕ್ಷರಾಗಿ ಚುನಾವಣೆಯಲ್ಲಿ ದೊಡ್ಡ ಮಟ್ಟಿನ ಗೆಲುವು ಕಂಡವರು ಭಾಸ್ಕರ್ ಕಟ್ಟ ಅವರು. ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಿರುವಂತಹ ನಗರದ ಪತ್ರಕರ್ತರಿಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ವಿನೋಬ ಸರ್, ಪುಷ್ಪರಾಜ್ ಸರ್, ಜಯಂತ್ ಸರ್, ಭಾಸ್ಕರ್ ಕಟ್ಟ ಸರ್, ದಯವಿಟ್ಟು ತಾಲೂಕು ಘಟಕದ ಪರವಾಗಿ ಸನ್ಮಾನವನ್ನು ಸ್ವೀಕರಿಸಬೇಕು. ಗೌರವ. ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಸಾವಯವ ಜೇನುತುಪ್ಪ ಮತ್ತು ಬುಟ್ಟಿಯನ್ನು ಕೊಟ್ಟು ಗುಡಿಕೆಗಾರಿಕೆಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಬಂದಿರುವಂಥ ಅತಿಥಿ ಗಣ್ಯರಲ್ಲಿ ಒಂದು ವಿನಂತಿ, ತಾವುಗಳು ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡ್ತಿರಬೇಕಾದ್ರೆ ದಯವಿಟ್ಟು ಇಂಥ ಒಂದು ಗುಡಿಕೈಗಾರಿಕೆ ಅವಕಾಶ ಕೊಟ್ಟರೆ ಅವರಿಗೂ ಸಹ ಸಹಾಯ ಆಗ್ತದೆ. ಹಾಗೆ ಸ್ಮರಣಿಕೆಯನ್ನು ಕೊಟ್ಟಾಗ ಎಲ್ಲೋ ಒಂದು ಮೂಲ ಸೇರುವುದರ ಬದಲು ಶಶಿಧರ್ ಪೊಯ್ಯತ್ತವರು ಆಗಲಿ ಹೇಳಿದರು. ಆ ನಿಟ್ಟಿನಲ್ಲಿ ಇದೊಂದು ವಿಶೇಷವಾದ ಕಾರ್ಯಕ್ರಮ. ಹಾಗೆ ಜನಶಿಕ್ಷಣ ಟ್ರಸ್ಟ್ನ ನಿರ್ದೇಶಕರು ಕೃಷ್ಣಮೌಲ್ಯ ಹಾಗೂ
ಮಾಜಿ ಒಂಬುಡ್ಸ್ಮನ್ ಶ್ರೀನ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಬರಬೇಕು. ನಮ್ಮ ಪತ್ರಕರ್ತರ ಸಂಘಕ್ಕೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತಿರುವವರು. ಮುಂದಿನ ದಿನಗಳಲ್ಲಿ ನಮಗೆ ಗ್ರಾಮೀಣ ಭಾಗದ ಒಂದು ಕ್ಷೇಮಾಭಿವೃದ್ಧಿ ಇರಲಿ, ಬೇರೆ ಬೇರೆ ಕಾರ್ಯಕ್ರಮಕ್ಕೆ, ಗ್ರಾಮ ಸಂಪರ್ಕ ಅಭಿಯಾನಕ್ಕೆ ಅವರು ಒಂದು ಡಿಕ್ಷನರಿ ಇದ್ದ ಹಾಗೆ ಎಲ್ಲ ಮಾಹಿತಿಗಳನ್ನು ನಮಗೆ ಕೊಡುವವರು ಶ್ರೀನ ಶೆಟ್ಟಿ ಮತ್ತು ಕೃಷ್ಣಮೌಲ್ಯರು. ಅವರನ್ನು ನಾನು ಅವಳಿ ಅಂತಲೇ ಭಾವಿಸ್ತೇನೆ. ಅವರ ಹೆಸರು ಕರೆಯುವಾಗಲೂ ಗೊಂದಲವೇ. ಇವತ್ತಿಗೂ ಸಹ ಅಷ್ಟು ಅನ್ಯೋನ್ಯದವರು, ಸೇವೆಯನ್ನೇ ಜೀವನವಾಗಿ ಮುಡಿಪಾಗಿಸಿಕೊಂಡವರು. ನಮ್ಮ ಈ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ಜನಪ್ರಿಯರಾದವರು. ದಯವಿಟ್ಟು ಹೊಸಕೂರಿನ ಆಸಿಫ್ ಸರ್ ಎಲ್ಲಿದ್ದರೂ ಬರಬೇಕು. ಹಾಗೆ ಹಿರಿಯ ಪತ್ರಕರ್ತರು, ಅನುಭವಿ, ಹೊಸದಿಗಂತ ಪತ್ರಿಕೆಯ ಹಿರಿಯ ವರದಿಗಾರರಾದ TN ಬಾಳೆಪುಣಿಯವರು ದಯವಿಟ್ಟು ವೇದಿಕೆ ಬರಬೇಕು. ಬಾಳೆಪುಣಿಯವರು ಸರಿ, ಅವರಿಗೆ ಸನ್ಮಾನ ಆಗಿದೆ. ಸರಿ ಸರ್, ಥ್ಯಾಂಕ್ ಯು ಸರ್. ಅವರನ್ನು ನಾವು ಮೊದಲು ಗುರುತಿಸಿದ್ದೇವೆ, ನಮ್ಮ ಭಾಗದ ಗುರು ಅದು. ಹಾಗೆ ಶ್ರೀನ ಶೆಟ್ಟಿಯ ಕೃಷ್ಣಮೌಲ್ಯರು, ಅವರು ಯಾರು ಮುಂದೆ ಹೋದ್ರೆ ಹಿಂದೆ ಹೋದ್ರೆ ಪರವಾಗಿಲ್ಲ. ಥ್ಯಾಂಕ್ ಯು. ದಯವಿಟ್ಟು ಸಮಾಜ ಸೇವಕರು, ತೀಯ ಸಮಾಜದ ದೊಡ್ಡ ಮುಖಂಡರು, ಭಗವತಿ ದೇವಸ್ಥಾನದ ಮುಕ್ತೇಶ್ವರರು, ಹಾಗೆ ಭಗವತಿ ಸಹಕಾರ ಸಂಘದ ನಿರ್ದೇಶಕರು, ಪ್ರಸಿದ್ಧ ಉದ್ಯಮಿ ಸುರೇಶ್ ಭಟ್ನಗರು ದಯವಿಟ್ಟು ವೇದಿಕೆ ಬರಬೇಕು. ಸುರೇಶ್ ಭಟ್ನಗರ್ ಸರ್ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡುವವರು, ಕೊಡುಗೆ ದಾನಿಯವರು. ಹಾಗೆ ಪರಿಸರ ಪ್ರೇಮಿ ಮಾಧವ್ ಉಳ್ಳಾರವರು, ಅವರನ್ನ ಈ ಸಂದರ್ಭದಲ್ಲಿ ನಾವು ಗೌರವಿಸಲೇಬೇಕು. ಯಾಕೆಂದರೆ ಉಳ್ಳಾಳದ ಹೆಸರನ್ನ ಪರಿಸರದ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ದವರು. ಇತ್ತೀಚೆಗೆ ವಿಜಯಕರ್ನಾಟಕ ಪತ್ರಿಕೆಯ ಪರಿಸರಕ್ಕೆ ಸಂಬಂಧಪಟ್ಟಂಥ ವಿಶೇಷವಾದ ಸೂಪರ್ ಸ್ಟಾರ್ ಪಟ್ಟವನ್ನು ಏರಿದವರು ಮಾಧವ್ ಉಳ್ಳಾಳ್ ಸರ್, ದಯವಿಟ್ಟು ವೇದಿಕೆ ಅಂತ ಬರಬೇಕು ತಾವುಗಳು. ಹಾಗೆ ಸೈಯದ್ ಮದನಿ ಉರ್ದು ಹಿರಿಯ ಪ್ರಾಥಮಿಕ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು. ಪ್ರತಿಯೊಂದು ಕಾರ್ಯಕ್ರಮ ಉಳ್ಳಾಲ ಭಾಗದಲ್ಲಿ ಶಾಲೆಯಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರತಿಯೊಂದು ಕಾರ್ಯಕ್ರಮದ ನಿರೂಪಕರಾಗಿ ಒಂದು ಸಮಾಜವನ್ನು ತಿದ್ದಿ ಬೆಳೆಸುವ ಒಂದು ಸಾಧಾರಣ ಶಾಲೆಯನ್ನು ಇವತ್ತು ದೊಡ್ಡ ಮಟ್ಟಿಗೆ ಕೊಂಡೊಯ್ದು ಎತ್ತರಕ್ಕೇರಿಸಿ ಶಿಕ್ಷಣ ಕ್ರಾಂತಿಯನ್ನು ಗಾಡಿದಂಥ KMK ಮಂಜಿನಾಡಿಯವರು ದಯವಿಟ್ಟು ವೇದಿಕೆ ಬರಬೇಕು ಸರ್. ದಯವಿಟ್ಟು KMK ಮಂಜಿನಾಡಿ ಬರಬೇಕು. ಹಾಗೆ ಅಡ್ವೊಕೇಟ್, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ 9 ಬಗೆಯ ಹಣ್ಣಿನ ಜ್ಯೂಸನ್ನು ಪ್ರಾಯೋಜಕತ್ವ ಮಾಡಿದವರು ಅಡ್ವೊಕೇಟ್ ಅಸ್ಗರ್ ಅಲಿ ಅವರು. ದಯವಿಟ್ಟು ತಾವುಗಳು ಸಹ ವೇದಿಕೆ ಬರಬೇಕು. ಅಡ್ವೊಕೇಟ್ ಅಸ್ಗರ್ ಅಲಿ ಮಡಿಪು. ಬಹಳ ಒಳ್ಳೆಯ ಮನಸ್ಸು. ಅತಿ ಹೆಚ್ಚು ಕೇಸುಗಳನ್ನು ಉಚಿತವಾಗಿ ಸಲಹೆ ಕೊಟ್ಟವರು ಮತ್ತು ಮುಕ್ತವಾಗಿ ಸ್ವೀಕರಿಸಿದವರು. ಪ್ರತಿಯೊಂದು ವಿಷಯದಲ್ಲಿ ಅಸ್ಗರ್ ಅಲಿ ಮಾದರಿ. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಸೇವೆ ಸಲ್ಲಿಸುವವರು, ಉದ್ಯಮ ಗುರುತಿಸಿಕೊಂಡವರು, ಸಮಾಜ ಸೇವಕರು, ಹೃದಯವಂತ ಆಪತ್ ಬಾಂಧವರಾದಂಥ ದಿ ಕಂಫರ್ಟ್ ಇನ್ನಿನ ಮಾಲಕರು ಚಂದ್ರಾಜ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಬರಬೇಕು ಸರ್. ನಿಮ್ಮ ಉಪಸ್ಥಿತಿಯನ್ನು ಗೌರವಿಸುತ್ತಿದ್ದೇವೆ. ಚಂದ್ರಾಜ್ ಶೆಟ್ಟಿ, ದಿ ಕಂಫರ್ಟ್ ಇನ್ನ ಮಾಲೀಕರು. ಯುವ ಉದ್ಯಮಿ, ಎಲ್ಲೂ ಕೂಡ ಉದ್ಯಮಿ ಅಂತ ಗುರುತಿಸಿಕೊಳ್ಳೋದಿಲ್ಲ ಅವರು. ಸರಳ, ತೆರೆಮರೆಯಲ್ಲಿ ಬಹಳಷ್ಟು ಸೇವೆಯನ್ನು ಸಲ್ಲಿಸುವವರು. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಸರ್, ತಮ್ಮನ್ನು ಗೌರವಿಸ್ತಾ ಇದ್ದೇವೆ. ದಿ ಕಂಫರ್ಟ್ ಇನ್ನ ಚಂದ್ರಾಜ್ ಶೆಟ್ಟಿ ಅವರು. ಆದರ್ಶ್ ಶೆಟ್ಟಿ, ದಯವಿಟ್ಟು ಆದರ್ಶ್ ಶೆಟ್ಟಿ ಅವರು ವೇದಿಕೆ ಬರಬೇಕು. ಹಾಗೆ ರಜಾಕ್ ಕುಕ್ಕಾಜಿಯವರು ಇರಾ ಗ್ರಾಮ ಪಂಚಾಯತ್ನ ಮಾದರಿ ಗ್ರಾಮ ಪಂಚಾಯತ್ ಮಾಡುವಲ್ಲಿ ಹಗಲಿರು ಶ್ರಮಿಸಿದವರು, ಬಹಳ ದೊಡ್ಡ ನಿರೂಪಕರು ರಜಾಕ್ ಕುಕ್ಕಾಜಿಯವರು. ಕಬಡ್ಡಿ ಆಟಗಾರರು ಕೂಡ, ಕ್ರೀಡಾ ಪೋಷಕರು. ಇರಾದಲ್ಲಿ 2-3 ಸಂಘ ಸಂಸ್ಥೆಯಲ್ಲಿ ದೊಡ್ಡ ಮಟ್ಟಿನ ಸೇವೆ ಸಲ್ಲಿಸುವವರು, ಖ್ಯಾತ ನಿರೂಪಕರು, ಪಕ್ಷವೊಂದರ ಪ್ರತಿನಿಧಿ ಕೂಡ. ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ 2 ಅವಧಿಗೆ ಸೇವೆ ಸಲ್ಲಿಸಿದವರು. ನಮ್ಮ ಕಾರ್ಯಕ್ರಮ ಉಪಸ್ಥಿತ ಸರ್, ತಮ್ಮನ್ನು ಗೌರವಿಸ್ತಾ ಇದ್ದೇವೆ.
ಹಾಗೆ ಸಂಗೀತ ಕಲಾನಿಧಿ ತೋನ್ಸೆ ಪುಷ್ಕಲ್ ಕುಮಾರ್ ಅವರು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ, ಅದು ಹಬ್ಬಕ್ಕೋತ್ಸವ ಇರಬಹುದು, ಇತರ ಕಾರ್ಯಕ್ರಮಗಳಲ್ಲಿ ತೋನ್ಸೆಯವರ ಸಂಗೀತ ಒಂದು ಕಲಾ ಸಂಜೆ ಇಲ್ಲದಿದ್ದರೆ ಅದು ಅರ್ಥಪೂರ್ಣ ಎಂಬ ಮಾತಿದೆ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಸೋನ್ಸೆ ಸರ್ ತಾವು ಉಪಸ್ಥಿತರಿದ್ದೀರಿ. ಇಂದಿಗೂ ಕೂಡ ಹರಿಕಥೆಯ ಮೂಲಕ ಎಲ್ಲ ಕಡೆಯಲ್ಲಿ ಒಂದು ಸಂಸ್ಕೃತಿ ಸಂಸ್ಕಾರವನ್ನು ಜಾಗೃತಿಗೊಳಿಸುವಂಥ ಬಿತ್ತುವ ಕೆಲಸವನ್ನು ಮಾಡ್ತಾ ಇದ್ದಾರೆ ತೋನ್ಸೆ ಪುಷ್ಕಲ್ ಕುಮಾರ್ ಅವರು. ಇದೀಗ PB ಹರೀಶ್ ಅವರು ಮಾಧ್ಯಮದಲ್ಲಿ ಬಹುದೊಡ್ಡ ಹೆಸರು, ಮಂಗಳೂರಿನ ಎಲ್ಲ ಸಂಘದ ಅಧ್ಯಕ್ಷರಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಳ್ಳಾಲ ತಾಲೂಕು ಘಟಕದ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ನಮ್ಮ ಜೊತೆಗೆ ನಮ್ಮೆಲ್ಲರ ಆದರಣೀಯ ನಾಯಕರು, ನಮ್ಮ ಜಿಲ್ಲೆಯ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರಿದ್ದಾರೆ, ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ಇಂದಾಜಿ ಅವರು ಇದ್ದಾರೆ, ಹಿರಿಯರಾದ ಸಂತೋಷಣ್ಣ ಇದ್ದಾರೆ, ರವೀಂದ್ರ ಶೆಟ್ಟಿ ಅವರಿದ್ದಾರೆ, ನಮ್ಮ ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ ಅವರಿದ್ದಾರೆ, ಹರೇಕಳ ಹಾಜಾಬರವರಿದ್ದಾರೆ, ಎಲ್ಲ ಹಿರಿಯರಿದ್ದಾರೆ. ಎಲ್ರಿಗೂ ಬಹಳ ಗೌರವದ ವಂದನೆಗಳನ್ನು ಸಲ್ಲಿಸಿಕೊಂಡು, ಬಹಳ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೊಸ ತಾಲೂಕುಗಳು ರಚನೆಯಾದ ಬಳಿಕ ತಾಲೂಕುಗಳಿಗೆ ಒಂದು ಪ್ರತ್ಯೇಕವಾದ ಘಟಕವನ್ನು ರಚನೆ ಮಾಡಬೇಕು ಅಂತ ನಮ್ಮ ರಾಜ್ಯದ ಸಂಘದ ಸೂಚನೆ ಮೇರೆಗೆ ಈಗ ಕಡಬ ತಾಲೂಕಿನಲ್ಲಿ, ಮೂಡುಬಿದಿರೆಯಲ್ಲಿ, ಪ್ರಸ್ತುತ ಉಳ್ಳಾಲದಲ್ಲಿ ಒಂದು ಹೊಸ ತಾಲೂಕು ಘಟಕ ರಚನೆ ಆಗ್ತಾ ಇದೆ. ಭಾಳ ಖುಷಿ ಏನು ಅಂತ ಹೇಳಿದರೆ, ಉಳ್ಳಾಲ ತಾಲೂಕು ಘಟಕದಲ್ಲಿ ಬಹಳ ಕ್ರಿಯಾಶಾಲ ಹುಡುಗರ ಒಂದು ತಂಡ ಇದೆ. ಸಾಮಾನ್ಯವಾಗಿ ನಾವು ಒಂದು ಒಳ್ಳೆಯ ಕಾಲ ಬಂದಾಗ ವಸಂತ ಕಾಲ ಬಂತು ಅಂತ ಹೇಳ್ತೇವೆ. ಹಾಗೆ ಉಳ್ಳಾಲಕ್ಕೆ ವಸಂತ ಕೋಣಾಜೆ ಅಧ್ಯಕ್ಷರಾದ ಕಾರಣ ವಸಂತ ಹೇಳಿದರೆ ಅವನು ಒಂದು 24x7 ಅವನೊಂದು ಚಟುವಟಿಕೆಯಲ್ಲಿರುವ ಹುಡುಗ ಅವನು. ನಾನು ಇದರ ವಸಂತ ಕೋಣಾಜೆ ನಾನು ನಮ್ಮ ಜೊತೆ ಉದಯವಾಣಿಯಲ್ಲಿ ಕೆಲಸ ಮಾಡ್ತಾನೆ. ಉದಯವಾಣಿ ಇಲ್ಲಿಯ ಉಳ್ಳಾಲದ ಎಲ್ಲ ಪತ್ರಕರ್ತರು ಭಾಳ ಆತ್ಮೀಯರು. ಸತೀಶ್ ಪುಂಡಿಕಾಯಿ ಮತ್ತು ನಾನು ಜೊತೆಗೆ ವಿಜಯ ಕರ್ನಾಟಕದಲ್ಲಿ ಕೆಲಸ ಮಾಡ್ತಿದ್ದೇವೆ. ಈಗ ಅನ್ಸಾರ್ ನಾನು ವಿಜಯವಾಣಿಯಲ್ಲಿ ಜೊತೆಗೆ ಕೆಲಸ ಮಾಡ್ತಾಯಿದ್ದೆವು. ಶಶಿಧರ ಪುಯ್ಯತ್ತಂತೂ ಭಾಳ ಹಳೆಯ ಕಾಲದ ಮಿತ್ರ. ಒಂದು ಒಳ್ಳೆಯ ಹೊಸ ತಂಡವನ್ನು ರಚನೆ ಮಾಡಿಕೊಂಡು ಇಲ್ಲಿ ಒಂದು ಹೊಸ ಘಟಕ ರಚನೆಯಾಗಿದೆ. ಒಂದು ಗ್ರಾಮ ಸಂಪರ್ಕ ಅಭಿಯಾನ ಅಂತ ಹೇಳುವ ಒಂದು ಹೊಸ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯಿಂದ ಒಂದು ಗ್ರಾಮ ವಾಸ್ತವ್ಯ ಅಂತ ಒಂದು ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಶ್ರೀನಿವಾಸ್ ಇಂದಾಜಿ ಅವರ ನೇತೃತ್ವದಲ್ಲಿ ನಡೆದಿತ್ತು. ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಪತ್ರಕರ್ತರು ಕೇವಲ ಪತ್ರಕರ್ತರ ಒಂದು ಮನರಂಜನೆ ಕಾರ್ಯಕ್ರಮಗಳಿಗೆ, ಪತ್ರಕರ್ತರ ಒಂದು ಕಾರ್ಯಾಗಾರಗಳಿಗೆ ಸೀಮಿತವಾಗದೆ ನಾವು ಸಮಾಜಮುಖಿಯಾಗಿ ನಾವು ಜನತೆಯ ಜೊತೆ ಇರಬೇಕು ಅಂತ ಹೇಳಿ ಒಂದು ವಿಭಿನ್ನ ಪರಿಕಲ್ಪನೆಯಲ್ಲಿ ನನಗನ್ನಿಸ್ತದೆ ಉಳ್ಳಾಲ ತಾಲೂಕು ಘಟಕ ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ, ರಾಜ್ಯದ ಯಾವುದೇ ತಾಲೂಕು ಘಟಕ ಕೂಡ ಒಂದು ಆರಂಭದ ದಿನಗಳಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಿದ್ದು ಒಂದು ಉದಾಹರಣೆ ಇರಲಿಕ್ಕಿಲ್ಲ ಅಂತ ನನ್ನ ಅಂದಾಜು. ಯಾಕೆಂತ ಹೇಳಿದ್ರೆ ಗ್ರಾಮ ಸಂಪರ್ಕ ಅಭಿಯಾನ ನನಗೆ ಅನಿಸ್ತದೆ ನಮ್ಮ ರಾಜ್ಯ ಅಧ್ಯಕ್ಷರು ಬಂದಾಗ ಇಡೀ ಜಿಲ್ಲೆಯಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಅಂತ ಇದರಿಂದ ಸ್ಫೂರ್ತಿ ಪಡೆದವರೇನೋ ಹೇಳ್ಬೋದು ಅಂತ ನನಗೆ ಅನಿಸ್ತದೆ. ನಾನು ಈ ತಂಡಕ್ಕೆ ಒಂದು ಶುಭವನ್ನು ಹಾರೈಸಿಕೊಂಡು ಆತ್ಮೀಯರ ಒಂದೇ ಒಂದು ಮಾತು, ನಾನು ನಿನ್ನೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಯಾದ ವೀರಪ್ಪ ಮೊಯ್ಲಿ ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಅವರೊಂದು ಮಾತನ್ನು ಹೇಳ್ತಾ ಇದ್ರು. ಉಳ್ಳಾಲದ ಭಾಗ ಹೇಗೆ ಅಂತ ಹೇಳಿದರೆ, ಬ್ರಿಟಿಷರು ಇಡೀ ಭಾರತವನ್ನು, ದಕ್ಷಿಣ ಭಾರತವನ್ನು ಆಕ್ರಮಿಸಿಕೊಂಡಾಗ ಬ್ರಿಟಿಷರಿಗೆ ಆಕ್ರಮಣ ಮಾಡಿ ಸ್ವಾಧೀನ ಮಾಡಲಿಕ್ಕೆ ಆಗದೇ ಇದ್ದ ಒಂದು ಪ್ರದೇಶ ಯಾವುದು ಅಂತ ಹೇಳಿದರೆ ಅದು ಉಳ್ಳಾಲ. ಯಾಕೆ ಅಂತ ಹೇಳಿದ್ರೆ ವೀರರಾಣಿ ಅಬ್ಬಕ್ಕ ಈ ನಾಡನ್ನು ಆಳ್ತಾ ಇದ್ದಳು. ವೀರರಾಣಿ ಅಬ್ಬಕ್ಕನಿಂದಾಗಿ ಬಹಳ ಸುಲಭದಲ್ಲಿ ಬ್ರಿಟಿಷರಿಗೆ ಈ ಭಾಗದ ಈ ಮಣ್ಣನ್ನು ಆಕ್ರಮಿಸಿಕೊಳ್ಳಲಿಕ್ಕೆ ಆಗಲಿಲ್ಲ. ಅಂಥ ಒಂದು ಕ್ಷಾತ್ರ ತೇಜಸ್ಸಿನ ಮಣ್ಣಿದು. ಅಬ್ಬಕ್ಕ ಒಂದು ಬಲಿದಾನವಾದಂತಹ ಒಂದು ಉಳ್ಳಾಲದಂತಹ ಒಂದು ಪುಣ್ಯ ಭೂಮಿ ಇದು. ಹಾಗೋಸ್ಕರ ಇಲ್ಲಿಯ ಜನತೆ ಕೂಡ ಒಂದು ಪತ್ರಕರ್ತರ ಸಂಘದ ಚಟುವಟಿಕೆಗಳಿಗೆ ಪೂರಕವಾಗಿ ಕೆಲಸ ಮಾಡ್ತಾರೆ ನಾನು ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಮಗೆ ಬಹಳ ಹೆಮ್ಮೆ ಅಂತ ಹೇಳಿದರೆ ಇವತ್ತು ಮತ್ತೊಮ್ಮೆ ದೇಶದಲ್ಲಿ ಉಳ್ಳಾಲದ ಪರಿಸರ ಉಳ್ಳಾಲದ ಭಾಗವನ್ನು ನಮಗೆ ಮತ್ತೆ ಪರಿಚಯ ಮಾಡಿಕೊಂಡವರು ಸನ್ಮಾನ್ಯ ಹರೇಕಳ ಹಾಜಪ್ಪರವರು. ಒಂದು ಹೊಸ ಸರ್ಕಾರ ಬಂದಾಗ ಹೊಸ ಸರ್ಕಾರದ ಪ್ರತಿಕಲ್ಪನೆ ಏನಾಗಿತ್ತು ಹೇಳಿದ್ರೆ, ಪದ್ಮಶ್ರೀ ಪ್ರಶಸ್ತಿಯನ್ನು ಕಲ್ಪನೆ ಮಾಡಿಕೊಳ್ಳಲಿಕ್ಕೂ ಸಾಧ್ಯ ಇಲ್ಲ.
ಹರೇಕಳ ಹಾಜಬ್ಬರಂಥವರು ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ಅಂತ ಹೇಳುವಂಥದ್ದನ್ನು, ಅವರೊಂದು ರಾಷ್ಟ್ರಪತಿ ಭವನದ ಒಳಗೆ ಹೋಗ್ತಾರೆ ಅಂತ ಹೇಳೋದನ್ನು ನಮಗೆ ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳುವಾಗ, ನಮ್ಮ ದೇಶದ ಸರ್ಕಾರ, ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಹರೇಕಳ ಹಾಜಬ್ಬರಂತರವರನ್ನು, ಮಾಲಿಂಗ ನಾಯ್ಕರಂಥವರನ್ನು, ನನ್ನ ಊರಿನ ಸುಳ್ಯದ ಗಿರೀಶ್ ಭಾರದ್ವಾಜರಂಥವರನ್ನು ಗುರುತಿಸಿ ಅವರಿಗೆ ಪದ್ಮಶ್ರೀ ಕೊಡುವಂಥ ಒಂದು ಕೆಲಸವನ್ನು ಮಾಡಿದೆ. ಉಳ್ಳಾಲದ ಭಾಗಕ್ಕೆ ಮತ್ತೊಮ್ಮೆ ಅಂಥ ಹೆಮ್ಮೆಯನ್ನು, ಗೌರವವನ್ನು ತಂದುಕೊಟ್ಟಿದ್ರೆ ಅದು ಹರೇಕಳ ಹಾಜಬ್ಬರ ಮೂಲಕ ಆಗಿದೆ ಅಂತ ಹೇಳುವಂಥದ್ದು ಕೂಡ ನಮಗೆ ಬಹಳ ಹೆಮ್ಮೆ. ಈ ಕ್ಷಣದ ನಮಗೆ ಉಳ್ಳಾಲದ ಹೆಮ್ಮೆ ಅಂತ ಹೇಳಿದರೆ, ಈ ಭಾಗದಲ್ಲಿ ಒಂದು 4 ಬಾರಿ ಶಾಸಕರಾಗಿ ಆಯ್ಕೆಯಾದವರು ಮತ್ತು ಬಹಳ ಜನಪ್ರಿಯ ನಾಯಕರಾಗಿ ಗುರುತಿಸಿಕೊಂಡ UT ಖಾದರ್ ಅವರು ಇವತ್ತು ಒಂದು ಅತ್ಯುನ್ನತ ಹುದ್ದೆ, ಒಂದು ಸಾಂವಿಧಾನಿಕ ಹುದ್ದೆ, ರಾಜ್ಯದಲ್ಲಿ ಬಹಳ ದೊಡ್ಡ ಹುದ್ದೆ ಇದೆ ಹೇಳಿದರೆ ಅದು ಸ್ಪೀಕರ್, ಒಂದು ಮುಖ್ಯಮಂತ್ರಿಗೆ ಅಥವಾ ಒಂದು ಪ್ರತಿಪಕ್ಷ ನಾಯಕನಿಗಿಂತ ಸರಿಸಮಾನವಾದ ಒಂದು ಗೌರವಾನ್ವಿತ ಹುದ್ದೆ ಇದ್ದರೆ ಅದು ಸ್ಪೀಕರ್ ಹುದ್ದೆಯನ್ನು ಉಳ್ಳಾಲ ಭಾಗದ ಶಾಸಕರಾದ UT ಖಾದರ್ ಅವರು ಇದನ್ನು ನಿರ್ವಹಿಸಿದ್ದು ಹೇಳುವುದು ಕೂಡ ಉಳ್ಳಾಲಕ್ಕೆ ಬಹಳ ಹೆಮ್ಮೆಯ ವಿಷಯ ಎಂದು ನಾನು ಅಂದುಕೊಂಡು, ಈ ಎಲ್ಲ ಆದರ್ಶಗಳು ಮತ್ತು ಎಲ್ಲ ಈ ಮಣ್ಣಿನ ಗುಣಗಳು ನಮಗೆಲ್ಲ ಪ್ರೇರಣೆಯಾಗಲಿ, ಆ ಪ್ರೇರಣೆಯ ಮೂಲಕ ಇಲ್ಲಿಯ ಪತ್ರಕರ್ತರ ಸಂಘ ಕೆಲಸ ಮಾಡುವಂತಾಗಲಿದ್ದು ಹಾರೈಸಿ, ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ನೀಡಿದ್ದಕ್ಕಾಗಿ ಬಹಳ ಗೌರವದಿಂದ ಶಿರವಾಗಿ ವಂದಿಸಿ ನನ್ನ ಮಾತುಗಳನ್ನು ಮುಗಿಸಿದ್ದೇನೆ. ಜೈ ಹಿಂದ್. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇದರ ಉಳ್ಳಾಲ ತಾಲೂಕು ಘಟಕದ ಈ ಉದ್ಘಾಟನಾ ಸಮಾರಂಭದ ಜ್ಯೇಷ್ಠ ಅಧ್ಯಕ್ಷ ಆದಿಯನ್ನು ಅಲಂಕಾರ ಮಾಡಿರ್ತಕ್ಕಂಥ ಪತ್ರಕರ್ತರ ಜಿಲ್ಲಾ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರೇ, ಹಿರಿಯ ಪತ್ರಕರ್ತರು ಮುಂಬೈಯಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ರೋನ್ಸ್ ಬಂಟ್ವಾಳ ಅವರೇ, ಇನ್ನೋರ್ವ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಹರೀಶ್ ರೈ ಅವರೇ, ಈ ಜಿಲ್ಲೆಯ ಕೀರ್ತಿಯನ್ನು ಸಮಾಜ ಸೇವೆಯ ಮುಖಾಂತರ, ಶಿಕ್ಷಣದ ಮುಖಾಂತರ ದೇಶದ ಉದ್ದಗಲಕ್ಕೆ ಪಸರಿಸತಕ್ಕಂತಹ ಹಿರಿಯರಾಗಿರ್ತಕ್ಕಂಥ ಪದ್ಮಶ್ರೀ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂತಹ ಹಾಜಬ್ಬ ಅವರೇ, ಇನ್ನೋರ್ವ ಪತ್ರಕರ್ತರಾಗಿರ್ತಕ್ಕಂಥ ಜಿತೇಂದ್ರ ಕುಂದೇಶ್ವರ್ ಅವರೇ, ನಮ್ಮೆಲ್ಲ ಹಿರಿಯರು ಆದರಣೀಯರು, ನಮ್ಮ ನಾಯಕರಾಗಿರ್ತಕ್ಕಂಥ ಸಂತೋಷ್ ರೈ ಅವರೇ, ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರೇ, ಅನಿಲ್ ದಾಸ್ ಅವರೇ, ಹಿರಿಯರಾಗಿರ್ತಕ್ಕಂಥ ಈ ಗಟ್ಟಿ ಸಮಾಜದ ಅಧ್ಯಕ್ಷ ಆಗಿರ್ತಕ್ಕಂಥ ದಯಾನಂದ್ ಗಟ್ಟಿ ಅವರೇ, ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷ ಆಗಿರ್ತಕ್ಕಂಥ ಮಿತ್ರ ವಸಂತ್ ಅವರೇ, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಶಿಧರ್ ಪುಯ್ಯತ್ ಬೈಲ್ ಅವರೇ, ಪುಟಿಕಾಯಿ ಅವರೇ, ಸೇರಿರ್ತಕ್ಕಂಥ ಎಲ್ಲ ಪತ್ರಕರ್ತರ ಬಂಧುಗಳೇ, ವಿಶೇಷವಾಗಿ ಇವತ್ತು ತಾಲೂಕು ಘಟಕದ ಪತ್ರಕರ್ತರ ಸಂಘ ಏನು ಉದ್ಘಾಟನೆ ಆಗಿದೆ, ಇದಕ್ಕೆ ಶುಭವನ್ನು ಹಾರೈಸ್ತೇನೆ ಮತ್ತು ಇದರ ಪದಾಧಿಕಾರಿಗಳಾದವರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ನಮ್ಮಂಥ 10 ಜನ ಸಾಮಾಜಿಕ ಕಾರ್ಯದಲ್ಲಿರ್ತಕ್ಕಂಥವರು, ಇವತ್ತು ನಾನು ಜವಾಬ್ದಾರಿಯಲ್ಲಿ ರಾಜ್ಯಾಧ್ಯಕ್ಷನಾಗಿದ್ದರೆ, ಲೋಕಸಭಾ ಸದಸ್ಯನಾಗಿದ್ದರೆ, ನನ್ನನ್ನು ಈ ಎತ್ತರಕ್ಕೆ ಕೊಂಡೊಯ್ದಲ್ಲಿ ಬಹುದೊಡ್ಡ ಪಾತ್ರ ಯಾರ್ದು ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಕರ್ತರದ್ದು. ಅದಕ್ಕೆ ನಾನು ಯಾವತ್ತೂ ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸದಿಂದ ಇರ್ತಕ್ಕಂಥ, ಇವತ್ತಿನ ಕಾಲಘಟ್ಟದಲ್ಲಿ ಸಾಮಾಜಿಕ ಜಾಲತಾಣಗಳ ಮಧ್ಯೆ ಸ್ಪರ್ಧಾತ್ಮಕ ಯುಗದಲ್ಲಿ ಪತ್ರಕರ್ತರು ಇದ್ದಾರೆ. ಪತ್ರಕರ್ತರ ಸಮಸ್ಯೆಗಳನ್ನು ಕೇಳುವ ಜನ ಕಡಿಮೆ ಇದ್ದಾರೆ. ಯಾಕೆಂದರೆ ಇವತ್ತು ಪತ್ರಕರ್ತರ ವೇಗಗಳು ಇನ್ನಷ್ಟು ಹೆಚ್ಚಾಗಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯಲ್ಲಿದ್ದಾರೆ. ಹಾಗಾಗಿ ಪತ್ರಕರ್ತರ ಸಮಸ್ಯೆಗಳ ಮಧ್ಯೆ ಅವರ ಕಾರ್ಯಶೈಲಿಯ ಮಧ್ಯೆ ಒಂದು ಸಂಘಟನೆಯಾಗಿ ಆ ಪತ್ರಕರ್ತರ ಇಡೀ ಕುಟುಂಬದ ಜೊತೆ ಇರಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಅದರಲ್ಲಿ ಕ್ಷೇಮ ನಿಧಿಯನ್ನು ಮಾಡೋದರ ಮುಖಾಂತರ ಪತ್ರಕರ್ತರ ಮಕ್ಕಳಿಗೆ ವಿದ್ಯಾ ಪ್ರೇರಣೆಯನ್ನು ಕೊಟ್ಟಿರುವಂಥದ್ದು ಉಳ್ಳಾಲದ ಪತ್ರಕರ್ತರ ಸಂಘದ ಬಹಳ ದೊಡ್ಡದಾಗಿರ್ತಕ್ಕಂಥ ಕಾರ್ಯ ಅಂತ ಹೇಳ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಹಾಗಾಗಿ ಪತ್ರಕರ್ತರು ನಮ್ಮನ್ನು ತಿದ್ದುವವರು, ತೀಡುವವರು. ಇವತ್ತಿಲ್ಲಿ ನಮ್ಮ ಕೋರೆಗಳನ್ನು ಸಮಾಜದ ಮುಂದೆ ಇಡ್ತಕ್ಕಂಥವರು ಪತ್ರಕರ್ತರು. ಅದನ್ನು ನಾವೇನು ಭಾಳ ಇದರಿಂದ ತಗೊಳ್ತಿಲ್ಲ, ಭಾಳ ಹರ್ಷಪೂರ್ವಕವಾಗಿ ತಗೋತೀವಿ. ಯಾಕೆಂದರೆ ನಮ್ಮ ವ್ಯಕ್ತಿತ್ವ ವಿಕಸನದಲ್ಲಿ ಅದರ ಪಾತ್ರ ಬಹಳ ದೊಡ್ಡದಾಗಿರ್ತಕ್ಕಂಥ. ತಪ್ಪಿದಾಗ ಟೀಕೆ ಮಾಡತಕ್ಕಂಥದ್ದು ಜವಾಬ್ದಾರಿ ಪತ್ರಕರ್ತರು.
ಅದನ್ನು ಸರಿ ಮಾಡ್ಕೊಂಡು ನಡಬೇಕಾದ್ದು ನಮ್ಮ ರಾಜಕಾರಣಿಗಳ ಜವಾಬ್ದಾರಿ ಅಥವಾ ಸಮಾಜದಲ್ಲಿರ್ತಕ್ಕಂಥವರ ಜವಾಬ್ದಾರಿ. ಹಾಗಾಗಿ ಇಂತಹ ಜವಾಬ್ದಾರಿಯನ್ನು ಜಿಲ್ಲೆಯ ಪತ್ರಕರ್ತರು, ಉಳ್ಳಾಳದ ಪತ್ರಕರ್ತರು ಬಹಳ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಕ್ಕಂಥವ್ರು ಅಂತ ನನಗೆ ಗೊತ್ತಿದೆ. ಈಗಾಗಲೇ ನಿವೇಶನದ ಬಗ್ಗೆ ಹೇಳಿದ್ರಿ. ನಿಮ್ಮ ನಿವೇಶನ ಆದಮೇಲೆ ಬನ್ನಿ, ನನ್ನ ಅನುದಾನದಲ್ಲಿ 10 ಲಕ್ಷ ರೂಪಾಯಿಗಳನ್ನು ನಾನು ತಕ್ಷಣ ನಿಮ್ಮ ಬಿಡುಗಡೆ ಮಾಡ್ತೇನೆ ಅಂತ ಹೇಳ್ತಾ, ನೀವು ಎಷ್ಟು ಬೇಗ ನಿವೇಶನ ತೊಗೊಂಡ್ರೆ ಅಷ್ಟು ನಿಮಗೆ ಒಳ್ಳೆಯದು. ಡಿಸೆಂಬರ್ದೊಳಗೆ ನಾನು 10 ಲಕ್ಷ ಬಿಡುಗಡೆ ಮಾಡ್ಬೋದು. ಮತ್ತು ಚುನಾವಣೆಗಳು ಬಂದರೆ ನಾನು ಬಿಡುಗಡೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಹೇಳಿದೆ, ನೀವು ಎಷ್ಟು ಬೇಗ ಜಿಲ್ಲಾಧಿಕಾರಿಗಳ ಮುಂದೆ ನಿಂತು ಆ ನಿವೇಶನವನ್ನು ಬಿಡುಗಡೆಗೊಳಿಸ್ತೀರಾ ಅಷ್ಟು ಬೇಗ ನಾನು 10 ಲಕ್ಷ ರೂಪಾಯಿಗಳನ್ನು ನಿಮ್ಮ ಕಟ್ಟಡ ನಿಧಿಗೆ ನಮ್ಮ ಸಂಸದರ ನಿಧಿಯಿಂದ ಕೊಡ್ತೇನೆ. ನಿಮ್ಮ ಪತ್ರಕರ್ತರ ಸಂಘದ ಜೊತೆ ಜಿಲ್ಲೆಯ ಭಾಳ ಚೆನ್ನಾಗಿರ್ತಕ್ಕಂಥ ಕೆಲಸವನ್ನು ಶ್ರೀನಿವಾಸ್ ಇಂಡಾಜಿ ಅವರು ಮಾಡ್ತಾಯಿದ್ದಾರೆ. ಹೊಸ ಹೊಸ ಪರಿಕಲ್ಪನೆಗಳು, ಗ್ರಾಮ ವಾಸ್ತವ್ಯದ ಮುಖಾಂತರ ನಮ್ಮಂಥ ಪ್ರಜಾಪ್ರತಿನಿಧಿಗಳ ಕಣ್ಣು ತೆರೆಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಹಾಜಬ್ಬ ಸಮಾಜಮುಖಿ ಆಗಿರ್ತಕ್ಕಂಥ ಗೊತ್ತಿರಬೇಕಿದ್ರೆ ಅದರಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಕಾಣಿಕೆ ನಮ್ಮ ಬಾಳೆಪುಣಿ ಅವ್ರದ್ದಿದೆ. ಅವರು ಪದ್ಮಭೂಷಣಕ್ಕೆ ಹೋಗ್ಬೇಕಾದ್ರೆ ಹೊಸ ದಿಗಂತದ ಮುಖಾಂತರ ಅವರ ಪರಿಚಯ ಆಯಿತು ಸಮಾಜಕ್ಕೆ. ಈಗ ಒಬ್ಬ ವ್ಯಕ್ತಿಯನ್ನು ಸಮಾಜಕ್ಕೆ ತಿಳಿಸುವಂಥ, ಸಮಾಜದ ಶಕ್ತಿಯಾಗಿ ಬೆಳೆಸ್ತಕ್ಕಂಥ ಕೆಲಸ ಪತ್ರಕರ್ತರದು ಅಂತ ಹೇಳ್ತಾ ಭಾಳ ಖುಷಿ ಆಯಿತು. ಇವತ್ತು ಪತ್ರಕರ್ತರ ಒಂದು ಮುಖ ನೋಡಿದ್ದೀವಿ. ಇವತ್ತು ಅವರ ಹವ್ಯಾಸ, ಇನ್ನೊಂದು ಅವರ ಕಲೆಯ ಮುಖವನ್ನು ಇವತ್ತು ನೋಡುವಂಥ ಭಾಗ್ಯ ಸಿಕ್ಕಿದೆ ನನಗೆ. ಇವತ್ತು ನಮ್ಮ ಜಿತೇಂದ್ರ ಕುಂದೇಶ್ವರ್ ಅವರು ಯಕ್ಷಗಾನದಲ್ಲಿ ನಾನು ನೋಡಿದ್ದೇನೆ. ಅವರ ಬೇರೆ ಬೇರೆ ವೇಷಗಳನ್ನು ನೋಡಿದ್ದೇನೆ. ಪತ್ರಕರ್ತರ ಒಂದೇ ವೇಷ ಅಲ್ಲ, ಇನ್ನು ಬೇರೆ ಬೇರೆ ವೇಷಗಳನ್ನು ಯಕ್ಷಗಾನದಲ್ಲಿ. ಆದರೆ ಅವಳ ಮಗಳು ಇವತ್ತು ಅದ್ಭುತವಾಗಿರ್ತಕ್ಕಂಥ ಒಬ್ಬ ಸಂಗೀತಗಾರ್ತಿಯಾಗಿ ಬರ್ತಕ್ಕಂಥದ್ದಿದೆ. ಸತೀಶ್ ಅವರ ಭಾವಚಿತ್ರಗಳನ್ನು, ಅವ್ರು ತೆಗೆದಿರ್ತಕ್ಕಂಥ ಫೋಟೋಗಳನ್ನು ಕಂಡಿದ್ದೇನೆ. ಅವರ ಧ್ವನಿಯ ಸ್ವರವನ್ನು ಕೇಳುವಂಥ ಭಾಗ್ಯ ನನಗೆ ಸಿಕ್ಕಿದೆ. ಕೇಳಿದೆ, ನಿಮ್ಮಲ್ಲಿರ್ತಕ್ಕಂಥ ಕಲಾಭಿರುಚಿ ಅದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥ. ಹಾಗಾಗಿ ಹೇಳಿದೆ, ಈ ಸಂಘಟನೆ ಮಹತ್ವ ಭಾಳ ಅದ್ಭುತವಾಗಿರ್ತಕ್ಕಂಥ. ವಸಂತ ಅವರು ಭರತನಾಟ್ಯ ವಸಂತ ಅವರದ್ದು ಭಾಳ ಇವತ್ತು ಪತ್ರಕರ್ತರಲ್ಲಿರ್ತಕ್ಕಂಥ ಭಾವನೆ ಇದು ಯಾವುದು ಕಲಾಭಿರುಚಿ, ಇದು ಬೆಳಿಬೇಕು ಅಂತಾದರೆ ಅವರಿಗೊಂದು ಅವಕಾಶಗಳಿರಬೇಕು. ಆ ಅವಕಾಶ ಪತ್ರಕರ್ತರ ಸಂಘದಿಂದಲೇ ಸಿಕ್ಕಿರುವಂಥದ್ದು ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿಮ್ಮ ಜೊತೆ ಯಾವತ್ತೂ ನಾವಿದ್ದೇವೆ. ನೀವು ಟೀಕೆ ಮಾಡಿದರೂ ಇದ್ದೇವೆ, ನೀವು ನಮಗೆ ಬೈದರೂ ಇದ್ದೇವೆ. ನಿಮ್ಮ ಜೊತೆ ಇರಲೇಬೇಕಾಗಿರ್ತಕ್ಕಂಥ ಒಬ್ಬ ರಾಜಕಾರಣಿಯಾಗಿ, ಒಬ್ಬ ಜನಪ್ರತಿನಿಧಿಯಾಗಿ ನಿಮ್ಮ ಜೊತೆ ಇದ್ದೇನೆ. ನಿಮ್ಮೆಲ್ಲ ಕಾರ್ಯಗಳಿಗೆ, ಒಳ್ಳೆಯ ಕಾರ್ಯಗಳಿಗೆ ನಾವು ಶುಭವನ್ನು ಹಾರೈಸ್ತೇವೆ. ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ಲಯನ್ಸ್ ಕ್ಲಬ್ನ ಶಶಿಕಾಂತಿಯವರು, ಚರಣ್ರವರು ದಯವಿಟ್ಟು ವೇದಿಕೆ ಬರಬೇಕು. ಚರಣ್ರವರು ದಯವಿಟ್ಟು ವೇದಿಕೆ ಬರಬೇಕು. ನಮಗೆ ಹೂಗಿಡವನ್ನು ಕೊಡುಗೆ ರೂಪದಲ್ಲಿ ಕೊಟ್ಟವರು ಸಿರಿಲ್ ಡಿಸೋಜರ್ ಅವರು, ರಾಜ್ಯ ಸರ್ಕಾರಿ ನೌಕರರ ಸಂಘದವರು. ಅವರಿಗೆ ಅಭಿನಂದಿಸಿದ್ದೇವೆ. ನಮಗೆ ಹೂಗಿಡಗಳನ್ನು ಕೊಡುಗೆ ರೂಪದಲ್ಲಿ ಕೊಟ್ಟವರು ಸಿಲಿಂಡರ್ ಅವರು, ತೋಟಗಾರಿಕಾ ಇಲಾಖೆಯವರು. ಹಾಗೆ ಉದ್ಯಮಿ, ಸಮಾಜ ಸೇವಕರು, ಹಲವು ದೇವಸ್ಥಾನಗಳ ಆಡಳಿತ ಕಾರ್ಯದಲ್ಲಿ ಮುಂದಡಿಡುವವರು. ಪ್ರಸಾದ್ ರೈ ಕಲ್ಲಿಮಾರ್, ದಯವಿಟ್ಟು ತಾವುಗಳು ವೇದಿಕೆ ಬರಬೇಕು. ಅವರಿಗೆ ಹೂ ಗಿಡವನ್ನು ನೀಡುವ ಮೂಲಕ ಗೌರವಿಸಬೇಕು. ಹಾಗೆ ಸಿರಿಲ್ ಡಿಸೋಜರ್ ಅವರು, ದಯವಿಟ್ಟು ತಾವು ಕೂಡ ವೇದಿಕೆ ಬರಬೇಕು. ಸಿರಿಲ್ ಡಿಸೋಜರ್ ಅವರು. ಹಾಗೆ ಸೀಮಾ ಸೆರಾವರವರು ದಯವಿಟ್ಟು ವೇದಿಕೆ ಬರಬೇಕು. ಉಳ್ಳಾಲ ತಾಲೂಕು ಘಟಕದ ಪತ್ರಕರ್ತರಿಂದ ಇದೊಂದು ಪರಿಸರ ಪ್ರೇಮವನ್ನು ಬಿತ್ತುವ ಕೆಲಸ. ಸಿರಿಲ್ ಡಿಸೋಜರ್ ಅವರು ಸಮಾಜ ಸೇವಕರು, ಕೊಡುಗೆ ದಾನಿ, ಹಲವು ಕಾರ್ಯಕ್ರಮದಲ್ಲಿ ಭಾಗಿಯಾಗುವವರು.
ಸಿರಿಲ್ ಡಿಸೋಜರ್ ಅವರು ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಬಹುದೊಡ್ಡ ಕೊಡುಗೆ ಅಂದರೆ ಹೂ ಗಿಡಗಳನ್ನು ಕೊಡುಗೆ ರೂಪದಲ್ಲಿ ಕೊಟ್ಟವರು ನಮಗೆ. ಹಾಗೆ ಚಿತ್ರನಟಿ ಸೀಮಾರವರು, ದಯವಿಟ್ಟು ಚಿತ್ರನಟಿ ಸೀಮಾರವರು ವೇದಿಕೆ ಬರಬೇಕು. ಚಿತ್ರನಟಿ ಸೀಮಾರವರು ವೇದಿಕೆ ಬರಬೇಕು. ಸಿರಿಲ್ ಡಿಸೋಜರ್ ಅವರಿಗೆ ನಾವು ಅಭಾರಿಗಳು. ನಮ್ಮ ಈ ಸಂಘಕ್ಕೆ ಬಹುದೊಡ್ಡ ಕೊಡುಗೆ ಕೊಡ್ತಾ ಇದ್ದಾರೆ. ಸತ್ಯ ಜಿ ಕೆ, ದಯವಿಟ್ಟು ತಾವುಗಳು ಕೂಡ ವೇದಿಕೆ ಬರಬೇಕು. ಸತ್ಯ ಜಿ ಕೆ, ಸತ್ಯ ಜಿ ಕೆ ಇವರು. ವೃಂದಾ ಸರಿತಾ, ಹಾಗೆ ಗಿಡಗಳನ್ನೇ ಆರಾಧಿಸುವ ಭುವನೇಶ್ವರಿ ಶಶಿಧರ್. ಗಿಡಗಳನ್ನೇ ಆರಾಧಿಸುವವರು ಭುವನೇಶ್ವರಿ ಶಶಿಧರ್. ಭುವನೇಶ್ವರಿ ಶಶಿಧರ್ ಅವರಿಗೆ ವಿಶೇಷವಾದ ಕೊಡುಗೆಯನ್ನು ಕೊಡಬೇಕೆಂದೇಳಿ ಶಶಿಧರ್ ಅವರು ತಿಳಿಸಿದ್ದಾರೆ. ಮುಂದಕ್ಕೆ ಶಿವಶಕ್ತಿ ಸ್ವಸಹಾಯ ಸಂಘ, ಶಿವಶಕ್ತಿ ಸ್ವಸಹಾಯ ಸಂಘ, ಶಿವಶಕ್ತಿ ಸ್ವಸಹಾಯ ಸಂಘ. ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಂಥ ಎಲ್ಲರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಯಶವಂತ್ ರಾಜೇಶ್ ಕಟ್ಟಿ ಅವರು. ರಾಜೇಶ್ ಕಟ್ಟಿ ಅವರು ಗಿಡ ಸಿಗದಿದ್ರೆ ನಮ್ಮನ್ನು ಕ್ಷಮಿಸಿ, ಹೋಗುವಾಗ ಕೊಡ್ತಲ್ಲೇ ಪ್ರದೀಪ್ ಸರ್. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಬಹುದೊಡ್ಡ ಸೇವೆ ಯಶವಂತ್ ಬೇಕಲ್ ಅವರದ್ದು. ಛಾಯಾಗ್ರಹಣದಲ್ಲಿ ಬಹುದೊಡ್ಡ ಹೆಸರು, ಮಂಗಳೂರಿನ ಛಾಯಾಗ್ರಾಹಕರಲ್ಲಿ ಮೇಲ್ಪಂಕ್ತಿಯಲ್ಲಿ ಕಾಣುವವರು, ಕ್ರಿಯೇಟಿವಿಟಿಯಲ್ಲಿ ಹೆಸರು ಪಡೆದವರು, ಅಗ್ರಪಂಕ್ತಿಯಲ್ಲಿರುವವರು. ನಮ್ಮ ಈ ಕಾರ್ಯಕ್ರಮಕ್ಕೆ ಮಧ್ಯಾಹ್ನದಿಂದ ಇದುವರೆಗೂ ಸಹ ಫೋಟೋಗ್ರಫಿಯಲ್ಲಿ ಸಹಕಾರ ಕೊಡ್ತಾರೆ. ನಿಮ್ಮ ಸೇವೆಯನ್ನು ಸರ್ ಶ್ಲಾಘಿಸ್ತಾ ಇದ್ದೇವೆ, ಅಭಿನಂದನೆ ಸರ್. ಈಗ ಯಶವಂತ್ ಬೇಕಲ್ರವರು ದಯವಿಟ್ಟು ತಾವು ಸಹ ವೇದಿಕೆ ಬರಬೇಕು. ಯಶವಂತ್ ಬೇಕಲ್ರವರು ಅವರಿಗೆ ಗಿಡವನ್ನು ನೀಡಿ ಶಶಿಧರ್ ಪೋಯ್ತರವರು. ಯಶವಂತ್ ಬೇಕಲ್ರವರು ನಮಗೆ ಛಾಯಾಗ್ರಹಣದಲ್ಲಿ ಸಹಕರಿಸುವವರು, ನಗರದ ಶ್ರೇಷ್ಠ ಛಾಯಾಗ್ರಾಹಕರವರು, ತನ್ನದೇ ಆದಂಥ ಇಮೇಜನ್ನು ಸೃಷ್ಟಿ ಮಾಡಿಕೊಂಡವರು. ಇದೀಗ ಸಂಘದ ಅಧ್ಯಕ್ಷರಾದಂತಹ, ಜಿಲ್ಲಾ ಸಂಘದ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ನಾಯ್ಕ ಇಂದಾಜಿ ಅವರು ಅಧ್ಯಕ್ಷ ಭಾಷಣ ಮಾಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಸಂಸದರಾಗಿರುವ ನಳಿನ್ ಕುಮಾರ್ ಕಟೀಲ್ ಅವರೇ, ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇವತ್ತು ಒಂದು ಸಂತಸದ ಸಂಭ್ರಮದ ಕ್ಷಣ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ 8 ತಾಲೂಕುಗಳ ಪತ್ರಕರ್ತರ ಸಂಘದ ಪೈಕಿ ಕೊನೆಯ ಒಂದು ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದ ರಚನೆಯಾಗಿ 6 ತಿಂಗಳಾಗಿದೆ. ಇವತ್ತು ಆ ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘ ಏನಿದೆ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಲ ತಾಲೂಕು ಘಟಕ ಇವತ್ತು ಉಳ್ಳಾಲ ಪರಿಸರದಲ್ಲಿ ಕಾರ್ಯಾಚರಣೆ ಮಾಡಿ ಭಾಳಷ್ಟು ಹೆಸರನ್ನು ಗಳಿಸ್ತಾ ಇದೆ. ಈ ಒಂದು ಕಟ್ಟಡದಲ್ಲಿ ಈಗಾಗಲೇ ತಾತ್ಕಾಲಿಕವಾಗಿ ನಮ್ಮ ಸ್ಪೀಕರ್ ಆಗಿರುವ ಖಾದರ್ ಅವರ ಒಂದು ಕಚೇರಿಯನ್ನು ಉಳ್ಳಾಲ ತಾಲೂಕು ಒಂದು ಘಟಕಕ್ಕೆ ಇವತ್ತು ನೀಡಲಾಗಿದೆ. ಅದಕ್ಕೆ ಬೇಕಾಗಿ ನಾನು ವಿಶೇಷವಾಗಿ ಈ ಭಾಗದ ಶಾಸಕರು ಮತ್ತು ನಮ್ಮ ರಾಜ್ಯದ ಸ್ಪೀಕರ್ ಆಗಿರುವ UT ಖಾದರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದರೊಟ್ಟಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಬೇಕು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾಗಿರುವ ನಳಿನ್ ಕುಮಾರ್ ಕಟೀಲ್ ಅವರು ಈಗಾಗಲೇ ಹೇಳಿದ್ದಾರೆ. ನಾವು ಇವತ್ತು ಕೂಡ ನಾನು ಜಿಲ್ಲಾಧಿಕಾರಿ ಅವರ ಹತ್ರ ಮಾತನಾಡಿ ಈಗ ಅವರಿಗೆ ಮನವಿಯನ್ನು ಮಾಡಿದ್ದೇನೆ. ಉಳ್ಳಾಲ ಒಂದು ತಾಲೂಕು ಘಟಕಕ್ಕೆ ಸ್ವಂತವೇ ಶೀಘ್ರ ನಿವೇಶನ ಆಗಿ ಅಲ್ಲಿ ಸ್ವಂತ ಕಟ್ಟಡ ಒಂದು
ಸ್ವಂತ ಒಂದು ಪ್ರೆಸ್ ಕ್ಲಬ್ ಭವನವನ್ನು, ಪತ್ರಿಕಾ ಭವನವನ್ನು ನಿರ್ಮಾಣ ಮಾಡುವಲ್ಲಿ ನಮಗೆ ನಿವೇಶನವನ್ನು ಸರ್ಕಾರದ ವತಿಯಿಂದ ಜಿಲ್ಲಾಧಿಕಾರಿಗಳು ಕೊಡುವ ಭರವಸೆಯನ್ನು ಕೊಟ್ಟಿದ್ದಾರೆ. ಅದರೊಟ್ಟಿಗೆ UT ಖಾದರ್ ಅವರು ಕೂಡ ಎಲ್ಲ ರೀತಿಯ ಸಹಕಾರವನ್ನು ಕೊಡುವುದಾಗಿ ಹೇಳಿದ್ದಾರೆ. ಅದರೊಟ್ಟಿಗೆ ನಮ್ಮ ಸಂಸದರು ಈಗಾಗಲೇ ನಮ್ಮ ನಿವೇಶನ ಆಗಬೇಕಷ್ಟೇ, ಆದರೂ ಕೂಡ ತಮ್ಮ ನಿಧಿಯಿಂದ, ಸಂಸದರ ನಿಧಿಯಿಂದ 10 ಲಕ್ಷ ರೂಪಾಯಿಯ ದೊಡ್ಡ ಒಂದು ಮೊತ್ತದ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘದ ಪರವಾಗಿ, ಎಲ್ಲ ಪತ್ರಕರ್ತರ ಸಂಘದ ಪರವಾಗಿ ನಾನು ಸಂಸದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇದು ಕೇವಲ ಉಳ್ಳಾಲಕ್ಕೆ ಮಾತ್ರವಲ್ಲ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಿಕಾ ಭವನಕ್ಕೂ ಕೂಡ ನಮಗೆ 2ನೇ ಹಂತದ ಮೇಲ್ಛಾವಣಿ ಕೂಡ 10 ಲಕ್ಷ ರೂಪಾಯಿಯನ್ನು ಅವರು ಘೋಷಣೆ ಮಾಡಿ ಈಗಾಗಲೇ ಅದು ಬಿಡುಗಡೆಯ ಹಂತದಲ್ಲಿದೆ. ಹಾಗಾಗಿ ನಮ್ಮ ಸಂಸದರು ನಮಗೆ ಯಾವತ್ತೂ ಕೂಡ ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘದ ಕಾರ್ಯಚಟುವಟಿಕೆಗಳಿಗೆ ನಮಗೆ ಪೂರಕವಾಗಿ ಸ್ಪಂದಿಸಿದವರು, ಪ್ರೋತ್ಸಾಹಿಸಿದವರು ಮತ್ತು ನಮ್ಮ ರಾಜ್ಯ ಮಟ್ಟದ ಸಮ್ಮೇಳನಗಳನ್ನು ಕೂಡ ಮಾಡುವಾಗ ಅವರಿಗೆ ದೊಡ್ಡ ಮಟ್ಟದ ಸಹಕಾರವನ್ನು, ಜಿಲ್ಲಾ ಮಟ್ಟದ ಸಮ್ಮೇಳನಗಳನ್ನು ಮಾಡುವಾಗ, ನಾವು ಗ್ರಾಮ ವಾಸ್ತವ್ಯಗಳನ್ನು ಮಾಡುವಾಗ, ಹಲವಾರು ಕಾರ್ಯಕ್ರಮಗಳನ್ನು ಮಾಡುವಾಗ ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದವರು ನಮ್ಮ ಸಂಸದರಾಗಿರುವ ನಳಿನ್ ಕುಮಾರ್ ಕಟೀಲ್. ಹಾಗಾಗಿ ನಮಗೆ ಸ್ಪೀಕರ್ UT ಖಾದರ್ ಮತ್ತು ಸಂಸದರಾಗಿರುವ ನಳಿನ್ ಕುಮಾರ್ ಕಟೀಲ್ ಅವರ ಒಂದು ಬೆಂಬಲ, ಮಾರ್ಗದರ್ಶನದಿಂದಾಗಿ ನಮ್ಮ ಜಿಲ್ಲಾ ಸಂಘ ಮತ್ತು ನಮ್ಮ ಉಳ್ಳಾಲ ಘಟಕ ಭಾಳಷ್ಟು ಕ್ರಿಯಾಶೀಲವಾಗಿ ಕಾರ್ಯಚಟುವಟಿಕೆ ಮಾಡಲಿಕ್ಕೆ ನಮಗೆ ದೊಡ್ಡ ಸಹಕಾರವನ್ನು ಕೊಟ್ಟವರು ನಮ್ಮ ಸಂಸದರು. ಹಾಗಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇವತ್ತು ವೇದಿಕೆಯಲ್ಲಿ ನಾವು ಪದ್ಮಶ್ರೀ ಪುರಸ್ಕೃತ ಹಾಜಬ್ಬ ಅವರನ್ನು ಕಾಣ್ತಾ ಇದ್ದೇವೆ. ಅವರನ್ನು ಕೂಡ ಗುರುತಿಸುವ ಕೆಲಸವನ್ನು ಉಳ್ಳಾಲ ಘಟಕ ಮಾಡಿದೆ. ಅದರೊಟ್ಟಿಗೆ ನಮ್ಮ ಹಿರಿಯ ಪತ್ರಕರ್ತರಾಗಿರೋ ಗುರುವಪ್ಪ ಟಿ ಬಾಳೆಪುಣಿಯವರನ್ನು ಕೂಡ ಅವರನ್ನು ಗುರುತಿಸಿದ್ದಕ್ಕಾಗಿ ಅವರನ್ನು ಕೂಡ ಅಭಿನಂದನೆಯನ್ನು ಮಾಡಿದ್ದಕ್ಕೆ ನಾನು ವಿಶೇಷವಾಗಿ ಉಳ್ಳಾಲ ಘಟಕಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದರೊಟ್ಟಿಗೆ ನಮಗೆ 8 ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ತಾಲೂಕು ಪತ್ರಕರ್ತರ ಸಂಘಗಳಿವೆ. ಅದರಲ್ಲಿ ಈಗಾಗಲೇ ನಮಗೆ ಪುತ್ತೂರು ಮತ್ತು ಉಳ್ಳಾಲ ಘಟಕಕ್ಕೆ ನಾವು ಕಳೆದ 1 ವರ್ಷದಲ್ಲಿ ಚುನಾವಣೆಯನ್ನು ಮಾಡಿ ಅಲ್ಲಿ ಯಶಸ್ವಿಯಾಗಿ ಒಂದು ಸಮಿತಿಯನ್ನು, ಘಟಕವನ್ನು ಮಾಡಲಿಕ್ಕೆ ಯಶಸ್ವಿಯಾಗಿದೆ. ಅದಕ್ಕೆ ದೊಡ್ಡ ಮಟ್ಟದ ಸಹಕಾರವನ್ನು ಕೊಟ್ಟವರು, ಅದರ ಚುನಾವಣಾಧಿಕಾರಿಯಾಗಿ ಪುಷ್ಪರಾಜ್ BN ಅವರು ಕೋಶಾಧಿಕಾರಿಯಾಗಿ ದೊಡ್ಡ ಸಹಕಾರವನ್ನು ಕೊಟ್ಟವರು. ಅವರೊಟ್ಟಿಗೆ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿರುವ ದೂರದರ್ಶನ ರಾಜೇಶ್ ಮತ್ತು ಸುವರ್ಣ ನ್ಯೂಸಿನ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿರುವ ಸುವರ್ಣ ನ್ಯೂಸಿನ ಭರತ್ ಅವರು ಕೂಡ ನಮಗೆ ದೊಡ್ಡ ಮಟ್ಟದ ಸಹಕಾರವನ್ನು ಕೊಟ್ಟರು. ಅದರೊಟ್ಟಿಗೆ ನಮ್ಮ ಭಾಸ್ಕರ ಕಟ್ಟ ಮತ್ತು ಜಿತೇಂದ್ರ ಕುಂದೇಶ್ವರ್ ಅವರು, ನಮ್ಮ ಪ್ರಧಾನ ಕಾರ್ಯದರ್ಶಿಯವರು, ಹಾಗೆ ಉಪಾಧ್ಯಕ್ಷರು ಕೂಡ ನಮಗೆ ಇವತ್ತು ಉಳ್ಳಾಲ ಘಟಕಕ್ಕೆ ಇವತ್ತು ಚುನಾವಣೆ ನಡೆಸುವಲ್ಲಿ ಮತ್ತು ಈ ಒಂದು ಸಮಿತಿಯನ್ನು ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತರುವಲ್ಲಿ ದೊಡ್ಡ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ನಮ್ಮ ಉಳ್ಳಾಲ ಘಟಕ ಭಾಳಷ್ಟು ಮುಂಚೂಣಿಯಲ್ಲಿ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ. ಈಗಾಗಲೇ ಇಲ್ಲಿ ಶೀನಾ ಶೆಟ್ಟಿ ಮತ್ತು ಕೃಷ್ಣ ಶೆಟ್ಟಿಯವರು ಇದ್ದಾರೆ. ಅವರು ಈಗಾಗಲೇ ಒಂದು ಹರೇಕಳದಲ್ಲಿ ನಾವು ಸ್ವಚ್ಛತಾ ಕಾರ್ಯಕ್ರಮ, ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಅದರೊಟ್ಟಿಗೆ ತಾಲೂಕು ಪತ್ರಕರ್ತರ ಸಂಘ ಮತ್ತು ಜಿಲ್ಲಾ ಪತ್ರಕರ್ತರ ಸಂಘ ಈ ಕಾರ್ಯಕ್ಕೆ ಅವರೊಟ್ಟಿಗೆ ಕೈಯನ್ನು ಜೋಡಿಸಿದೆ. ಅದರೊಟ್ಟಿಗೆ ಗ್ರಾಮ ಸಂಪರ್ಕ ಅಭಿಯಾನ ಏನಿದೆ ಅದೊಂದು ದೊಡ್ಡ ಕಾರ್ಯಕ್ರಮ. ರಾಜ್ಯ ಮಟ್ಟದಲ್ಲಿ ಈ ಒಂದು ತಾಲೂಕು ಮಟ್ಟದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರೋದು. ಇದೊಂದು ಸಮಾಜಮುಖಿ ಕಾರ್ಯಕ್ರಮ ಉಳ್ಳಾಲ ತಾಲೂಕು ಘಟಕದಿಂದ ಆಗ್ತಾ ಇದೆ. ಅದಕ್ಕಾಗಿ ಕೂಡ ನಾನು ವಿಶೇಷವಾಗಿ ಅವರನ್ನು ಅಭಿನಂದನೆಯನ್ನು ಸಲ್ಲಿಸಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಳ್ಯದಲ್ಲಿ ನಾವು ಸುಸಜ್ಜಿತವಾದ ಸ್ವಂತ ತಾಲೂಕು ಪತ್ರಕರ್ತರ ಸಂಘದ ಒಂದು ಪತ್ರಿಕಾ ಭವನ ನಿರ್ಮಾಣ ಆಗಿದೆ. ಪುತ್ತೂರಲ್ಲಿ ನಮಗೆ ಸರ್ಕಾರದ ವತಿಯಿಂದಲೇ ಕೂಡ ಒಂದು ಪತ್ರಿಕಾ ಭವನ ಇದೆ. ಹಾಗೆ ಮೂಡಬಿದಿರೆಯಲ್ಲಿ ನಮಗೆ ಪತ್ರಿಕಾ ಭವನ ನೂತನವಾಗಿ ನಿರ್ಮಾಣ ಹಂತದಲ್ಲಿದೆ. ಅದರೊಟ್ಟಿಗೆ ಬಂಟ್ವಾಳದಲ್ಲೂ ಕೂಡ ಬಂಟ್ವಾಳ ತಾಲೂಕು ಪತ್ರಕರ್ತರ ಸಂಘದಿಂದ ಒಂದು ಸ್ವಂತ ಪತ್ರಿಕಾ ಭವನ ನಿರ್ಮಾಣ ಆಗಿದೆ. ಅತಿ ಶೀಘ್ರವೇ ನಮಗೆ ಉಳ್ಳಾಲ, ಬೆಳ್ತಂಗಡಿ ಮತ್ತು ಮುಲ್ಕಿ ಮತ್ತು ಕಡವ 4 ತಾಲೂಕು ಪತ್ರಕರ್ತರ ಸಂಘದಲ್ಲಿ ನಮಗೆ ಒಂದು ಪತ್ರಿಕಾ ಭವನ ನಿರ್ಮಾಣ ಆಗಬೇಕಾಗಿದೆ. ಅದು ಕೂಡ ಈಗಾಗಲೇ ಪ್ರಕ್ರಿಯೆ ಹಂತದಲ್ಲಿದೆ. ನಮ್ಮ ಸಂಸದರು ಮತ್ತು ನಮ್ಮ ಜಿಲ್ಲೆಯ ಶಾಸಕರು ಮತ್ತು ದಾನಿಗಳ ಮೂಲಕ ಉಳಿದ ಎಲ್ಲ ಪತ್ರಿಕಾ ಭವನಗಳ ನಿರ್ಮಾಣ ಕೂಡ ಮುಂದಿನ 1-2 ವರ್ಷಗಳಲ್ಲಿ ಅದು ಯಶಸ್ವಿಯಾಗಿ ಆಗ್ತದೆ ಅಂತ ಹೇಳುತ್ತಾ ಮತ್ತೊಮ್ಮೆ ನಾನು ನಮ್ಮ ಉಳ್ಳಾಲ ಸಂಘದ ಅಧ್ಯಕ್ಷರಾಗಿರುವ ವಸಂತ್ ಕೋಣಾಜೆ, ಪ್ರಧಾನ ಕಾರ್ಯದರ್ಶಿ ಆಗಿರುವ ನಮ್ಮ ಶಶಿಧರ ಪೊಯ್ಯತ್ತ ಬೈಲು ಹಾಗೂ ಇಡೀ ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸಿ ಅವಕಾಶಕ್ಕಾಗಿ ಧನ್ಯವಾದಗಳು. ಒಂದು ಚಿಕ್ಕ ವಿಡಿಯೋ, ಬಹುಶಃ ಇದನ್ನು ಸಂಸದರಾಗ ನೋಡಲಿಲ್ಲ. DC ಅವರು ಈ ಒಂದು ವಿಡಿಯೋ ನೋಡಿ ಭಾಳ ಸಂತೋಷಪಟ್ಟರು. ಇದು
ನಮ್ಮ ಗ್ರಾಮ ಸಂಪರ್ಕ ಅನ್ನುವಂಥ ಒಂದು ಕಲ್ಪನೆ ಏನಿದೆ ಅದರದ್ದೊಂದು ಚಿತ್ರಣ. ಒಂದು ಈವರೆಗೆ ಉಳ್ಳಾಲದ ಪತ್ರಕರ್ತರು ಯಾವ ಯಾವ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದ್ದರು ಅನ್ನೋದರದ್ದು ಒಂದು ಚಿತ್ರಣವನ್ನು ಈಗ ಮತ್ತೆ BJP ರಾಜ್ಯಾಧ್ಯಕ್ಷರ ಮುಂದೆ ನಾವು ಪ್ರದರ್ಶಿಸ್ತಾ ಇದ್ದೇವೆ. ಹಾಗೆ ಚೆಂಡೆಯಲ್ಲಿ ಸಹಕರಿಸಿದ ಉಮಾಮಹೇಶ್ವರಿ ಸಿಂಗಾರಿ ಮೇಳ ಇವರ ಸೇವೆಯನ್ನು ಗುರುತಿಸದೆ ದಯವಿಟ್ಟು ಎಲ್ಲರಿಗೂ ನಮಸ್ತೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇದರ ಉಳ್ಳಾಲ ತಾಲೂಕು ಘಟಕ ರಚನೆಯಾಗಿ ಇದರ ಉದ್ಘಾಟನೆ ಆಗಬೇಕೆನ್ನುವಂಥದ್ದು ನಮ್ಮದು ಬಹುದಿನಗಳ ಒಂದು ಕನಸಾಗಿತ್ತು. ಆ ಕನಸು ಇವತ್ತು ನೆರವೇರಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಿದೆ. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದಂತಹ BJPಯ ರಾಜ್ಯಾಧ್ಯಕ್ಷರು ಹಾಗೂ ಸಂಸದರಾದಂಥ ಶ್ರೀ ನಳಿನ್ ಕುಮಾರ್ ಕಟೀಲ್ ಇವರಿಗೆ ನಾನು ಪತ್ರಕರ್ತರ ಸಂಘ ಹಾಗೂ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವದ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾದಂತಹ ಯೋಜನೆಯಾದಂತಹ ಗ್ರಾಮ ಸಂಪರ್ಕ ಅಭಿಯಾನ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿ ತೆರಳಿರುವಂತಹ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿಯಾಗಿರುವಂತಹ ಶ್ರೀ ಮುಲ್ಲೈ ಮೊಹಿಲನ್ ಸರ್ ಅವರಿಗೂ ಕೂಡ ನಾನು ಪತ್ರಕರ್ತರ ಸಂಘ ಹಾಗೂ ನಿಮ್ಮೆಲ್ಲರ ವತಿಯಿಂದ ಅವರ ಅನುಪಸ್ಥಿತಿಯಲ್ಲಿ ನಾನು ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದಂತಹ ನಮ್ಮ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಶ್ರೀ ಶ್ರೀನಿವಾಸ್ ನಾಯ್ಕ್ ಇಂದಾಜೆ ಅವರಿಗೆ ನಮ್ಮ ಉಳ್ಳಾಲ ತಾಲೂಕು ಘಟಕ ಪತ್ರಕರ್ತರ ಸಂಘ ಹಾಗೂ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವದ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದಂತಹ ಮಂಗಳೂರು ಪ್ರೆಸ್ ಕ್ಲಬ್ ಇದರ ಅಧ್ಯಕ್ಷರಾದಂತಹ PV ಹರೀಶ್ ರೈ ಅವರಿಗೂ ಕೂಡ ನಾನು ಅತ್ಯಂತ ಗೌರವದಿಂದ ವಂದಿಸ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿರುವಂತಹ BJP ಜಿಲ್ಲಾ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಸಂತೋಷ್ ಕುಮಾರ್ ಬೋಲ್ಯಾರ್ ಅವರನ್ನು ಕೂಡ ನಾನು ಅತ್ಯಂತ ಗೌರವದಿಂದ ವಂದಿಸ್ತಾ ಇದ್ದೇನೆ. ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಶ್ರೀ ಜಿತೇಂದ್ರ ಕುಂದೇಶ್ವರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಅತ್ಯಂತ ಗೌರವದಿಂದ ವಂದಿಸ್ತಾ ಇದ್ದೇನೆ. BJPಯ ಮುಖಂಡರಾದಂಥ ಶ್ರೀ ರವೀಂದ್ರ ಶೆಟ್ಟಿ ಉಳಿದಟ್ಟು ಅವರನ್ನು ಕೂಡ ನಾನು ಸಂಘದ ವತಿಯಿಂದ ಅತ್ಯಂತ ಗೌರವದಿಂದ ವಂದಿಸ್ತಾ ಇದ್ದೇನೆ. ಕುಲಾಲ ಸಮಾಜ ಸೇವಾ ಸಂಘದ ಮುಖಂಡರಾದಂತಹ ಅನಿಲ್ ದಾಸ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ನಮ್ಮ ಸಂಘದ ವತಿಯಿಂದ ಅತ್ಯಂತ ಗೌರವಯುತವಾಗಿ ವಂದಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಮುಖಂಡರಾದಂತಹ ಶ್ರೀ ಹರಿಶ್ಚಂದ್ರ ಮೇಲ್ಗಾರ್ ಇದ್ದಾರೆ. ಅವರನ್ನು ನಮ್ಮ ಸಂಘದ ವತಿಯಿಂದ ಅತ್ಯಂತ ಗೌರವವಾಗಿ ವಂದಿಸ್ತೇನೆ. ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಶ್ರೀ ದಯಾನಂದ ಪಿಲ್ಕೂರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಅತ್ಯಂತ ಗೌರವಯುತವಾಗಿ ವಂದಿಸ್ತಾ ಇದ್ದೇನೆ. ಹಾಗೆ ನಮ್ಮ ಇಂದಿನ ಈ ಎಲ್ಲ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ನಡೆಯಲಿಕ್ಕೆ ಪ್ರಮುಖ ಕಾರಣಕರ್ತರಾಗಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಅದರ ಎಲ್ಲ ಪದಾಧಿಕಾರಿಗಳು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರು ಎಲ್ಲರನ್ನು ಕೂಡ ನಾನು ಒಂದೇ ಮಾತಿನಲ್ಲಿ ಅತ್ಯಂತ ಗೌರವಯುತವಾಗಿ ವಂದಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಸಭಾಂಗಣದ ವ್ಯವಸ್ಥೆಯನ್ನು ಕಲ್ಪಿಸಿದಂತಹ ಗಟ್ಟಿಯವರ ಸಮಾಜ ಸೇವಾ ಸಂಘಕ್ಕೂ ಕೂಡ ನಾನು ವಂದನೆಯನ್ನು ಸಲ್ಲಿಸುತ್ತಾ ಇಂದಿನ ಈ ಕಾರ್ಯಕ್ರಮಕ್ಕೆ ಮೈಕ್ ಸಿಸ್ಟಮ್ ಅನ್ನು ಒದಗಿಸಿಕೊಟ್ಟಂತಹ ಹಾಗೂ ಪಾನೀಯ ವ್ಯವಸ್ಥೆಯನ್ನು ಕಲ್ಪಿಸಿದಂತಹ ಅಸ್ಗರ್ ಮುಡಿಪು ಅವರಿಗೂ ಕೂಡ ಹಾಗೂ ಛಾಯಾಗ್ರಾಹಕದಲ್ಲಿ ಸಹಕರಿಸಿದಂತಹ ಯಶವಂತ್ ಅವರಿಗೂ ಕೂಡ ಹಾಗೂ ನೇರ ಪ್ರಸಾರದ ಮೂಲಕ ನಮ್ಮೊಂದಿಗೆ ಇವತ್ತು ಸಹಕರಿಸಿದಂತಹ ಅಬ್ಬಕ್ಕ TV, ಹೊಸಕುರಲ್ ಹಾಗೂ ಚಾನಲ್ 9 ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಅತ್ಯಂತ ಸುಂದರವಾಗಿ ನಿರೂಪಿಸಿಕೊಟ್ಟಂತಹ ಪತ್ರಕರ್ತರಾದಂಥ ಸತೀಶ್ ಪುಂಡಿಕಾಯಿ ಅವರಿಗೂ ನಾನು ಅತ್ಯಂತ ಗೌರವದಿಂದ ವಂದಿಸ್ತಾ ಇದ್ದೇನೆ. ಮುಖ್ಯವಾಗಿ ಕಾರ್ಯಕ್ರಮಕ್ಕೆ ಕಳೆದ ಹಲವಾರು ದಿನಗಳಿಂದ ಹಗಲಿರು ದುಡಿದಂತಹ ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ವಸಂತ್ ಕೊನಾಜೆ, ಪ್ರಧಾನ ಕಾರ್ಯದರ್ಶಿ
ಶಶಿಧರ್ ಪಯ್ಯತ್ ಬೈಲ್ ಹಾಗೂ ಎಲ್ಲ ಪದಾಧಿಕಾರಿ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಟ್ಟಂತಹ ಎಲ್ಲ ವಿದ್ಯಾರ್ಥಿಗಳಿಗೆ, ಕಲಾವಿದರಿಗೂ ಹಾಗೂ ವಂದನೆಯನ್ನು ಸಲ್ಲಿಸುತ್ತಾ ಕರೋಕೆ ಸಂಗೀತದ ಮೂಲಕ ನಮ್ಮೆಲ್ಲರನ್ನು ಮನರಂಜಿಸಿದ ಪತ್ರಕರ್ತರಾದಂತಹ ಸತೀಶ್ ಶೀರಾ, ಜಿತೇಂದ್ರ ಕುಂದೇಶ್ವರ ಪುತ್ರಿ ರಿಷಿಕಾ ಕುಂದೇಶ್ವರ, ತೃಪ್ತಿ ಮೇಡಮ್, ಚೇತನ್ ಹಾಗೂ ಸಂತೋಷ್ ಬೆಂಕೆ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಂದಿಸುತ್ತಾ, ಹಾಗೂ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಸಿಯಾಲವನ್ನು ನೀಡಿ ನಮಗೆ ಸಹಕರಿಸಿದಂತಹ ಅಶೋಕ್ ಕುಂಬಲ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಂದಿಸ್ತಾ ಇದ್ದೇನೆ. ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನು ಕೂಡ ಒಂದೇ ಮಾತಿನಲ್ಲಿ ನಾನು ವಂದಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ.